ಈ ಬಾರಿಯೂ ನಾನು ಸ್ಪರ್ಧೆಗೆ ಪ್ರಮುಖ ಆಕಾಂಕ್ಷಿಯಾಗಿ ತೊಡಗಿಸಿಕೊಂಡಿದ್ದೆ. ಹೈಕಮಾಂಡಿನ ಭಾಳಷ್ಟು ನಾಯಕರುಗಳು ಈ ಬಾರಿ ನನ್ನ ಪರವಾಗಿಯೂ ನಿಂತರು. ಆದರೆ KPCCಯ ಅಧ್ಯಕ್ಷರು ಮಾತ್ರ ನಮ್ಮ ಪರವಾಗಿ ನಿಲ್ಲಿಲ್ಲ ಅಂತ ಹೇಳುವಂಥ ನೋವು ನನಗಿದೆ. ಮನೆ ಯಜಮಾನಿಕೆಯ ಒಂದು ವ್ಯವಸ್ಥೆಯನ್ನು ಇವತ್ತು ಶಾಸಕರ ನೆಲೆಯಲ್ಲಿ ಅಶೋಕ್ ಕುಮಾರ್ ರೈ ಕೊಟ್ಟಿದ್ದರೂ ಸಹ, ಆದರೆ ಅವರನ್ನು ಗೆಲ್ಲಿಸುವಂಥ ತಂತ್ರವನ್ನು ನಾವೆಲ್ಲ ಸೇರಿದರೆ ಮಾತ್ರ ಸಾಧ್ಯ. ಪಕ್ಷದ ಹೈಕಮಾಂಡ್ ಸೀಟು ಕೊಟ್ಟ ಕೂಡಲೇ ಇಲ್ಲಿ ಚುನಾವಣೆಯಲ್ಲಿ ಗೆಲ್ಲೋದಿಲ್ಲ. BJPಯನ್ನು ಯಾವುದೇ ಕಾರಣಕ್ಕೂ ನಾವು ಒಪ್ಪುವುದಿಲ್ಲ. BJP ಸೋಲ್ಬೇಕು ಅಂತ ಹೇಳುವಂಥದ್ದೇ ನಮ್ಮ ತೀರ್ಮಾನ. ಇವತ್ತು ಕಾಂಗ್ರೆಸ್ಸಿಗೆ ಒಳ್ಳೆಯ ವಾತಾವರಣ, ಚುನಾವಣೆಗೆ ಮೊದಲಾಗಿ ಘೋಷಣೆ ಆಗುವ ಮೊದಲೇ ಪುತ್ತೂರು ಕಾಂಗ್ರೆಸ್ಸಿನ ಪರವಾಗಿ ಅಲೆ ಸೃಷ್ಟಿಯಾಗಿತ್ತು. ಅಶೋಕ್ ಕುಮಾರ್ ಈ ಮೊನ್ನೆ ತನಕ BJPಯಲ್ಲಿ ಇರ್ಬೋದು, ಆದರೆ ಈಗ ಅವರು ನಮ್ಮ ಕುಟುಂಬದ ಸದಸ್ಯರು, ಅವರು ನಮ್ಮವರು. ಕಾವು ಹೇಮಂತ್ ಶೆಟ್ಟಿ ಅವರಿಗೆ ಬೇರೆ ಪಕ್ಷಗಳಿಂದ ಆಫರ್ ಬಂದಿದೆ, ನಮ್ಮ ಪಕ್ಷಕ್ಕೆ ಬನ್ನಿ ಅನ್ನೋ ತುಂಬ ಬಂದಿದೆ. ಬರುವ ಸಲ ನನ್ನ ಅರ್ಜಿ ಇಲ್ಲ, ನಾನು ವಿಧಾನಸಭೆಗೆ ಅರ್ಜಿಯನ್ನು ಹಾಕುವುದೇ ಇಲ್ಲ. ಈಗಲೇ ನಾನು ಘೋಷಣೆ ಮಾಡ್ತಾ ಇದ್ದೇನೆ. ಪಕ್ಷದಲ್ಲಿ ನಮ್ಮಂಥವರನ್ನೆಲ್ಲ ಉಳಿಸಿಕೊಂಡು ಬೆಳೆಸಿಕೊಂಡು ಹೋದರೆ ಸ್ವಲ್ಪ ಪಕ್ಷ ಉಳಿಬಹುದು. ಇವತ್ತು BJPಯಲ್ಲಿ ಹಿಂದುತ್ವದಲ್ಲಿ ಗೊಂದಲ ಅಂತ ಹೇಳುವಂಥದ್ದು ಇವತ್ತು ಮಹಾಲಿಂಗೇಶ್ವರ ದೇವರೇ ಸೃಷ್ಟಿ ಮಾಡಿದ್ದಾರೆ. ಇವತ್ತು ಎಷ್ಟು ದಿನಗಳು ಕಾಲ ನಮ್ಮ ಮೋಸಗಳು, ನಮ್ಮ ವಂಚನೆಗಳು, ಸುಳ್ಳುಗಳು ನಡೆಯುವುದಿಲ್ಲ ಅಂತ ಹೇಳುವಂಥದ್ದು ಪುತ್ತೂರು ಒಂದು ಉದಾಹರಣೆಯಾಗಿ ನಾವು ತಗೊಳ್ಬೋದು. ವಿಧಾನಸಭಾ ಚುನಾವಣೆಯ ರಂಗು ದಿನದಿಂದ ದಿನಕ್ಕೆ ಕಾವೇರ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅಭ್ಯರ್ಥಿಗಳೆಲ್ಲರೂ ಕೂಡ ತಮ್ಮ ತಮ್ಮ ಪ್ರಚಾರದ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಪಕ್ಷದ ಪ್ರಮುಖರು ಕೂಡ ಅವರಿಗೆ ಒಂದು ಸಾಥನ್ನು ಕೊಟ್ಟು ಮತಯಾಚನೆಯ ಕೆಲಸ ಈಗಾಗಲೇ ನಡೀತಾ ಇದೆ. ಸೊ ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಈಗ ಪುತ್ತೂರು ಕಾಂಗ್ರೆಸ್ನಲ್ಲಿ ಯಾವ ರೀತಿಯ ಕೆಲಸ ಕಾರ್ಯಗಳೆಲ್ಲವೂ ನಡೀತಾ ಇದೆ, ಹೇಗೆ ಅಭ್ಯರ್ಥಿ ಮತಯಾಚನೆ ಮಾಡ್ತಾ ಇದ್ದಾರೆ, ಪಕ್ಷದವರು ಯಾವ ರೀತಿ ತೊಡಗಿಸಿಕೊಂಡಿದ್ದಾರೆ, ಕಾಂಗ್ರೆಸ್ನ ಸಿದ್ಧತೆಗಳು ವ್ಯವಸ್ಥೆಗಳು ಏನು ಅನ್ನುವಂಥದ್ದನ್ನು ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಹಿರಿಯ ಕಾಂಗ್ರೆಸ್ ಮುಖಂಡರಾಗಿರುವಂತಹ ಕಾವು ಹೇಮಂತ್ ಶೆಟ್ಟಿ ಅವರಿದ್ದಾರೆ. ಒಂದು ಹಂತದಲ್ಲಿ ಪ್ರಬಲವಾಗಿ ಟಿಕೆಟ್ ಆಕಾಂಕ್ಷಿಯಾಗಿದ್ದರು. ನಮ್ಮ ಜೊತೆಗೆ ಮಾತನಾಡುವಂಥ ಸಂದರ್ಭದಲ್ಲೂ ಕೂಡ ಈ ಬಾರಿ ನಮಗೆ ಒಂದು ಅವಕಾಶ ಸಿಗಬೇಕು ಎನ್ನುವಂಥ ಒಂದು ಭಾವನೆ ಅವರಲ್ಲಿತ್ತು. ಸೊ ಈಗ ಹೇಗಿದೆ ಒಟ್ಟಾರೆ ವಾತಾವರಣ, ಹೇಗೆ ನಡೀತಾ ಇದೆ ವ್ಯವಸ್ಥೆಗಳು ಎಲ್ಲವೂ ಕೂಡ ಮಾತನಾಡೋಣ. ನಮಸ್ತೆ ಸರ್. ನಮಸ್ತೆ. ಹೇಗೆ ನಡೀತಾ ಇದೆ ಚುನಾವಣೆಯ ವ್ಯವಸ್ಥೆಗಳು, ಸಿದ್ಧತೆಗಳು? ಚುನಾವಣೆ ಈಗಾಗಲೇ ನಮ್ಮ ಅಭ್ಯರ್ಥಿಗಳ ಘೋಷಣೆಯಾಗಿದೆ. ಅದೇ ರೀತಿ ಪುತ್ತೂರಿನಲ್ಲಿ ಒಂದು ಚುನಾವಣೆಯ ಕಾವು ಭಾಳ ಜೋರಿದೆ. ಭಾಳಷ್ಟು ಮುಖ್ಯವಾಗಿ ಪ್ರಬಲವಾಗಿ ಕಾಂಗ್ರೆಸ್, BJP ಮತ್ತು JDS ಅಭ್ಯರ್ಥಿಗಳ ಜೊತೆಯಾಗಿ ಪಕ್ಷೇತರ ಹಿಂದುತ್ವದ ಆಧಾರದಲ್ಲಿ ಓರ್ವರು ಸ್ಪರ್ಧೆ ಮಾಡುತ್ತಿರುವಂಥ ಒಂದು ಈ ಸಂದರ್ಭದಲ್ಲಿ ಈ ಚುನಾವಣೆಗೆ ಬಹಳಷ್ಟು ದೊಡ್ಡ ಮಹತ್ವ ಇದೆ. ಪ್ರತಿ ಸಂದರ್ಭದಲ್ಲೂ ಪುತ್ತೂರಿನಲ್ಲಿ ಯಾವುದೇ ವಿಧಾನಸಭಾ ಚುನಾವಣೆಯಲ್ಲೂ ಒಂದು ರೀತಿಯ ಜಿದ್ದಾಜಿದ್ದಿನ ವ್ಯವಸ್ಥೆಗಳು ಪುತ್ತೂರಿನಲ್ಲಿ ಇರ್ತದೆ. ಅದೇ ರೀತಿ ಈ ಬಾರಿಯೂ ಅದೇ ರೀತಿ ಇದ್ದು, ಅದರಲ್ಲಿ ಪ್ರಮುಖವಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ನಾನು ಒಬ್ಬ ಸ್ಪರ್ಧೆಗೆ ನನಗೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳುವಂಥ ಒಂದು ಬೇಡಿಕೆಯನ್ನಿಟ್ಟಿದ್ದೆ. ನಾನು ಸುಮಾರು 35 ವರ್ಷಗಳ ಸುದೀರ್ಘ ಕಾಂಗ್ರೆಸ್ ರಾಜಕಾರಣದಲ್ಲಿ ಸಕ್ರಿಯವಾಗಿದ್ದುಕೊಂಡು ಸಮಾಜಮುಖಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಭಾಳಷ್ಟು ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿದ್ದೆ. ಸುಮಾರು 4 ಬಾರಿ ನನಗೆ ಅವಕಾಶಗಳು ನನ್ನ ಹತ್ತಿರಕ್ಕೆ ಬಂದು, ಇನ್ನೇನು ಅವಕಾಶ ದೊರೆಯಿತು, ನಾನು ಸ್ಪರ್ಧೆ ಮಾಡ್ತೇನೆ ಅಂತ ಹೇಳುವ ಅವಕಾಶಗಳು ಬಂದಿದ್ದರೂ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಕಾರಣಗಳಿಂದ ನಾನು ಅವಕಾಶ ವಂಚಿತನಾದೆ. ಆದರೆ ಅದೇ ರೀತಿ ಈ ಬಾರಿಯೂ ನನಗೆ ಖಂಡಿತವಾಗಿ ವಿಶ್ವಾಸ ಇತ್ತು, ಈ ಬಾರಿ ನನಗೆ ಅವಕಾಶ ಆಗ್ತದೆ ಅಂಥೇಳಿ. ಆ ನಿಟ್ಟಿನಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು, ಅಭಿಮಾನಿಗಳು ಭಾಳ ವ್ಯವಸ್ಥಿತವಾಗಿ ಈ ಒಂದು ಸ್ಪರ್ಧೆಯಲ್ಲಿ ನಾನು ಸ್ಪರ್ಧೆ ಮಾಡ್ತೇನೆ ಅಂತ ಹೇಳುವ ವಿಶ್ವಾಸದಲ್ಲಿ ಚುನಾವಣೆಗಾಗಿ ತಯಾರಿಯಾಗಿದ್ದರು. ಆದರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಒಂದು ಹೈಕಮಾಂಡನ್ನು ಹೊಂದಿದ್ದು, ಆ ಹೈಕಮಾಂಡಿನ ನಿರ್ದೇಶನದ ಮೇಲೆ ನಾವೆಲ್ಲ ಆ ಪಕ್ಷದಲ್ಲಿ ಇರಬೇಕಾಗ್ತದೆ. ಒಂದು ವೇಳೆ ಅದು ನಮಗೆ ಒಪ್ಪಿಗೆ ಅಲ್ಲ ಅಂದಿದ್ದರೆ ಆ ಪಕ್ಷವನ್ನು ಬಿಟ್ಟು ಹೊರಗೆ ಹೋಗಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಪಕ್ಷದ ಶಿಸ್ತಿನ ಸಿಪಾಯಿಗಳಾಗಿ ಪಕ್ಷದ ಏನು ಹೈಕಮಾಂಡಿನ ತೀರ್ಮಾನ ಇದೆ ಅದಕ್ಕೆ ಬದ್ಧರಾಗಿ ಕೆಲಸ ಮಾಡುವಂಥ ಒಂದು ಸಂದರ್ಭದಲ್ಲಿ ನಾನು ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡಬೇಕು. ಕಾಂಗ್ರೆಸ್ ಪಕ್ಷ ಯಾರೇ ಅಭ್ಯರ್ಥಿಯನ್ನು ಕೊಟ್ಟಿದ್ದರೂ ಅವರನ್ನು ಗೆಲ್ಲಿಸಬೇಕು ಅಂತ ಹೇಳುವ ತೀರ್ಮಾನಕ್ಕೆ ನಾವು ನಮ್ಮೆಲ್ಲ ಕಾರ್ಯಕರ್ತರು ಅದಕ್ಕೆ ಬದ್ಧರಾಗಿ ಇವತ್ತು ತಯಾರಿಯಾಗಿದ್ದೇವೆ. ಒಂದು ಹಂತದಲ್ಲಿ ಟಿಕೆಟ್ ಕಾವು ಹೇಮಂತ್ ಶೆಟ್ಟಿಗೆ ಆಗುತ್ತೆ, ಅವರಿಗೆ ದಿಲ್ಲಿಯಿಂದ ಒಂದು ಕರೆ ಬಂದಿದೆ, ದಿಲ್ಲಿಗೆ ಹೋಗಿದ್ದಾರೆ ಅನ್ನುವಂಥ ಮಾತುಗಳು. ದಿಲ್ಲಿಯಲ್ಲಿ ಏನಾಯಿತು? ಕಳೆದ ಬಾರಿಯೂ ನಾನು ಸ್ಪರ್ಧೆಗೆ ಅವಕಾಶ ಅಂದರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೆಲಸ ಮಾಡಿದ ಒಂದು ಅನುಭವ ಮತ್ತು ಪಕ್ಷದಲ್ಲಿ ಪುತ್ತೂರಿನಲ್ಲಿ ಒಂದು ಸಂಘಟನೆಯಲ್ಲಿ ಬಲಿಷ್ಠ ಎನ್ನುವ ನಿಟ್ಟಿನಲ್ಲಿ
ಕಳೆದ 2018ರ ಚುನಾವಣೆಯಲ್ಲಿ ವೇಣುಗೋಪಾಲ್ ನಮ್ಮ ಉಸ್ತುವಾರಿಗಳಾಗಿದ್ದರು ಕೇರಳದ, ಮತ್ತು ವಿಷ್ಣುನಾಥನ್ ಇಬ್ಬರು ನನ್ನನ್ನು ಆ ಒಂದು ಸಂದರ್ಭದಲ್ಲಿ ದೆಹಲಿಗೆ ಬರಮಾಡಿಸಿ ಈ ಚುನಾವಣೆಯಲ್ಲಿ ಪಕ್ಷದ ಯಾರೇ ಅಭ್ಯರ್ಥಿಯನ್ನು ಕೊಟ್ಟರೂ ಗೆಲ್ಲಿಸಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರಲ್ಲಿಗೆ ಕರ್ಕೊಂಡು ಹೋಗಿ ನನಗೊಂದು ಭರವಸೆಯನ್ನು ಕೊಟ್ಟಿದ್ದರು. ಮುಂದಿನ ದಿನಗಳಲ್ಲಿ ನಿನಗೆ ಅವಕಾಶವನ್ನು ಕೊಡ್ತೇವೆ ಮತ್ತು ನಿನಗೆ ಪಕ್ಷದಲ್ಲಿ ಬೇರೆ ಬೇರೆ ಹುದ್ದೆಗಳನ್ನು ಕೊಡುವುದರ ಮೂಲಕ ನಿನ್ನನ್ನು ಪಕ್ಷದಲ್ಲಿ ಸಂಘಟನೆಗೆ ತೊಡಗಿಸಿಕೊಳ್ತೇವೆ ಅಂತೇಳುವ ಮಾತನ್ನು ಹೇಳಿದರು. ಅದರ ನಂತರ ದಿನಗಳಲ್ಲೂ ಸಹ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲಿಲ್ಲ ಮತ್ತು ಬೇರೆ ಬೇರೆ ಕಾರಣಗಳಿಂದ ನನಗೆ ಅವಕಾಶಗಳು ಸರಿಯಾಗಿ ಸಿಗಲಿಲ್ಲ ಅಂತ ಹೇಳುವ ದೃಷ್ಟಿಯಲ್ಲಿ ಈ ಬಾರಿಯೂ ನಾನು ಸ್ಪರ್ಧೆಗೆ ಪ್ರಮುಖ ಆಕಾಂಕ್ಷಿಯಾಗಿ ತೊಡಗಿಸಿಕೊಂಡಿದ್ದೆ. ಆದರೆ ಕೊನೆಯ ಹಂತದಲ್ಲಿ ಪುತ್ತೂರಿನಲ್ಲಿ ಸುಮಾರು 14 ಜನ, 3 ಜನ ಕಾಂಗ್ರೆಸ್ಸಿನ 13 ಜನ ಕಾಂಗ್ರೆಸ್ಸಿನಿಂದ ಮತ್ತು ಓರ್ವರು BJPಯಿಂದ ಸೇರ್ಪಡೆಗೊಂಡು ಕಾಂಗ್ರೆಸ್ಸಲ್ಲಿ ಆಕಾಂಕ್ಷಿಯಾಗಿ ತೊಡಗಿಸಿಕೊಂಡರು. ಹಾಗಿರುವಾಗ 14 ಜನ ಆಕಾಂಕ್ಷಿಗಳಲ್ಲಿ ಯಾರಾದರೂ ಒಬ್ಬರಿಗೆ ಮಾತ್ರ ಕೊಡಲಿಕ್ಕೆ ಅವಕಾಶ. ಈ ನಿಟ್ಟಿನಲ್ಲಿ ದೆಹಲಿಗೆ ನಾನು ಹೋದದ್ದು ನಮ್ಮ ಹೈಕಮಾಂಡಿನ ನಾಯಕರ ಕರೆ ಇತ್ತು. ಅಂದರೆ ಬಂದು ಮಾತಾಡಿ ಯಾವ ರೀತಿ ಮಾಡಬಹುದು ಅಂತ ಹೇಳುವ ಚರ್ಚೆಗಳನ್ನು ಮಾಡುವಂಥದ್ದು. ಆದರೆ ಹೈಕಮಾಂಡಿನ ಭಾಳಷ್ಟು ನಾಯಕರುಗಳು ಈ ಬಾರಿ ನನ್ನ ಪರವಾಗಿಯೂ ನಿಂತರು. ಆದರೆ KPCCಯ ಅಧ್ಯಕ್ಷರು ಮಾತ್ರ ನಮ್ಮ ಪರವಾಗಿ ನಿಲ್ಲಿಲ್ಲ ಅಂತ ಹೇಳುವಂಥ ನೋವು ನನಗಿದೆ. ಯಾಕೆಂದೇಳಿದರೆ ಅವರು ಮೊದಲಾಗಿ ಏನೋ ಒಂದು ರೀತಿಯ ಕಮಿಟ್ಮೆಂಟಿಗೆ ಬದ್ಧರಾಗಿದ್ದರು ಅಂತ ಹೇಳುವಂಥ ವಿಚಾರದ ಬಗ್ಗೆ. ಯಾಕೆಂತೇಳಿದರೆ ಅಶೋಕ್ ಕುಮಾರ್ ರೈ ಅವರನ್ನು BJPಯಿಂದ ತರಿಸಿ ಇಲ್ಲಿ ಅವಕಾಶ ಪುತ್ತೂರಲ್ಲಿ ಕೊಡ್ತೇವೆ, ಹಾಗಾಗಿ ಇಲ್ಲಿಯ ಮಾಜಿ ಶಾಸಕರು ಇರ್ಬೋದು ಅಥವಾ ಎಲ್ಲ ಕಾಂಗ್ರೆಸ್ಸಿಗರನ್ನು ಸಹ ಬಿಟ್ಟು ನಮಗೆ ಗೆಲ್ಲುವ ಅಭ್ಯರ್ಥಿ ಅಂತ ಹೇಳುವ ತೀರ್ಮಾನ ಅವರು ಮೊದಲೇ ಮಾಡಿಬಿಟ್ಟ ಕಾರಣ ಅದನ್ನು ನನ್ನ ಗಮನಕ್ಕೆ ತಂದರು. ಈ ರೀತಿಯ ಪರಿಸ್ಥಿತಿ ಇದೆ, ಆದರೂ ಸಹ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಕೊನೆ ಗಳಿಗೆಯಲ್ಲಿ ಏನಾಗ್ಬೋದು ಅಂತ ಹೇಳಲಿಕ್ಕಾಗೋದಿಲ್ಲ ಅಂತ ಹೇಳುವ ಮಾತನ್ನು ಅಲ್ಲಿ ಹೇಳಿದರು. ಮತ್ತು ಆ ಬಗ್ಗೆ ಚರ್ಚೆಗಳಾಯಿತು. ಆದರೆ ಯಾವುದೇ ಕಾರಣಕ್ಕೂ ಪಕ್ಷ ಯಾರಿಗೆ ಕೊಟ್ಟರು ಕೆಲಸ ಮಾಡಬೇಕು ಅಂತ ಹೇಳುವ ಒಂದು ನಿರ್ದೇಶನವನ್ನು ಕೊಟ್ಟಿದ್ದರು. ಮುಂದಿನ ದಿನಗಳಲ್ಲಿ ನಿಮಗೆ ಪಕ್ಷದೆಲ್ಲ ಒಳ್ಳೆಯ ಅವಕಾಶವನ್ನು ಕೊಡ್ತೇವೆ ಅಂತೇಳಿ ಆ ಮಾತಿಗೆ ಬದ್ಧನಾಗಿ ನಾನು ಬಂದಿದ್ದೆ ಮತ್ತು ನಮ್ಮ ಪ್ರಯತ್ನಗಳಾಯಿತು. ಸ್ಕ್ರೀನಿಂಗ್ ಕಮಿಟಿಯಲ್ಲಿ 1-2 ಪಟ್ಟಿಗಳು ಘೋಷಣೆ ಆಗುವಾಗಲೂ ಪುತ್ತೂರು ಇರಲಿಲ್ಲ. 3ನೇ ಪಟ್ಟಿಯಲ್ಲೂ ಸಹ ಒಂದು ರೀತಿಯ ನಮಗೆ ಗೊಂದಲಗಳಿತ್ತು, ಯಾರಿಗೆ ಆಗ್ತದೆ ಅಂಥೇಳಿ. ಆದರೆ ಕೊನೆಗೆ ಅಶೋಕ್ ಕುಮಾರ್ ರೈ ಅವರಿಗೆ BJPಯಿಂದ ಇತ್ತೀಚೆಗೆ ಬಂದು ಪಕ್ಷ ಸೇರ್ಪಡೆಗೊಂಡು ಅವರಿಗೆ ಅವಕಾಶ ಪಕ್ಷದ ಹೈಕಮಾಂಡ್ ಕೊಟ್ಟ ಮೇಲೆ ನಮಗೆ ಯಾರಿಗೆ ಏನು ಮಾಡಲಿಕ್ಕಾಗೋದಿಲ್ಲ. ಮತ್ತು ನಮ್ಮ ಉಳಿದ ನಾಯಕರೆಲ್ಲ ಮಾತಾಡುವಾಗ ಪಕ್ಷದ ಹೈಕಮಾಂಡ್ನ ತೀರ್ಮಾನ ಎಲ್ಲರೂ ಹಾಗೆ ಮಾಡಿದ್ದಾರೆ, ಹಾಗಾಗಿ ಇನ್ನು ನೀವು ಏನು ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳಿದ ಕಾರಣ ನಮಗೆ ಅನಿವಾರ್ಯವಾಗಿ ಕಾಂಗ್ರೆಸ್ ಪಕ್ಷದ ಮೇಲೆ ಪ್ರೀತಿ, ನಂಬಿಕೆ, ವಿಶ್ವಾಸವನ್ನಿಟ್ಟು ನಾವು ಅದರಲ್ಲಿ ಕೆಲಸ ಮಾಡುವಂಥ ತೀರ್ಮಾನದ ಬಗ್ಗೆ ನಮ್ಮೆಲ್ಲ ಅಭಿಮಾನಿಗಳಲ್ಲಿ, ಕಾರ್ಯಕರ್ತರಲ್ಲಿ ಚರ್ಚೆ ಮಾಡಿದಾಗ ಪಕ್ಷ ನಮಗೆ ಪ್ರಾಮುಖ್ಯ. ನಾನು ಯಾಕೆಂತ ಹೇಳಿದರೆ ನಾನು ಈ ಹಿಂದೆ ಒಮ್ಮೆ ಪಕ್ಷದ ವಿರುದ್ಧವಾಗಿ ಹೋದವನು, ಯಾವಾಗಲೂ ಅಂದರೆ ನಾನು ಇನ್ನೊಂದು ಪಕ್ಷ ಕಟ್ಟಿ ಚುನಾವಣೆಗೆ ನಿಂತವನು. ಹಾಗಾಗಿ ಇನ್ನೊಮ್ಮೆ ಅಂಥ ಅವಕಾಶಗಳು ಬೇಡ, ಪಕ್ಷದ ಅಡಿಯಲ್ಲಿ ಕೆಲಸ ಮಾಡಬೇಕು. ಅಂದರೆ ಈ ಬಾರಿ ಕಾಂಗ್ರೆಸ್ ಪಕ್ಷ ನಮಗೆ ನಮ್ಮ ನೀತಿ ಸಿದ್ಧಾಂತವನ್ನು ನಾವು ತತ್ವ ಸಿದ್ಧಾಂತಗಳನ್ನು ಒಪ್ಪಿದವರು. ಆದ ಕಾರಣ ಪಕ್ಷ ತಪ್ಪು ಒಂದು ಸಾಂದರ್ಭಿಕವಾಗಿ ಈ ರೀತಿ ಮಾಡಿದರೂ ಸಹ ನಾವು ತಪ್ಪು ಮಾಡೋದು ಸರಿಯಲ್ಲ ಅಂತ ಹೇಳುವ ದೃಷ್ಟಿಯಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಈಗ ಯಾರನ್ನು ಘೋಷಣೆ ಮಾಡಿದ್ದಾರೆ ಅಶೋಕ್ ಕುಮಾರ್ ರೈ ಅವರ ಪರವಾಗಿ ಪ್ರಾಮಾಣಿಕವಾಗಿ ನಮ್ಮೆಲ್ಲ ಕಾರ್ಯಕರ್ತರು ಜೊತೆಯಾಗಿ ಕೆಲಸ ಮಾಡಿ ಅವರನ್ನು ಚುನಾವಣೆಯಲ್ಲಿ ಗೆಲ್ಲಿಸುವಂಥ ತಂತ್ರಗಾರಿಕೆಯನ್ನು ನಾವು ಮಾಡ್ತಾ ಇದ್ದೇವೆ. ಸಾಮಾನ್ಯವಾಗಿ ಒಂದು ಮಾತು ಏನು ಅಂತ ಹೇಳಿದರೆ, ಹೇಮಂತ್ ಶೆಟ್ಟಿ ಅವರಿಗೆ ಅವಕಾಶ ನಿರಾಕರಣೆಯಾದರೆ ಅವರು ಸೈಲೆಂಟ್ ಆಗಿರ್ತಾರೆ ಅಥವಾ ಕಾಂಗ್ರೆಸ್ನ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡೋದಿಲ್ಲ ಅನ್ನುವಂಥದ್ದು. ಈ ಬಾರಿ ಹಾಗಾಗೋದಿಲ್ಲ ನಿಮ್ಮ ಮಾತಿನ ಪ್ರಕಾರ? ಇಲ್ಲ, ನಾನು ಈ ಬಾರಿ ಸ್ಪಷ್ಟವಾಗಿ ತೀರ್ಮಾನ ಕೈಗೊಂಡಿದ್ದೇನೆ. ಅಂದರೆ ನಾವು ನಮ್ಮ ಶಕ್ತಿಯನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಇರುವಾಗ ಆ ಪಕ್ಷಕ್ಕಾಗಿ ತೊಡಗಿಸಿಕೊಳ್ಬೇಕು. ನಮ್ಮ ಮನೆ ಅಂತೇಳಿದರೆ ನಮ್ಮ ಮನೆಯನ್ನು ಸರಿಯಾಗಿ ಇಟ್ಟುಕೊಳ್ಳುವಂಥದ್ದು ನಮ್ಮ ಕೆಲಸ. ಮನೆ ಯಜಮಾನಿಕೆಯ ಒಂದು ವ್ಯವಸ್ಥೆಯನ್ನು ಇವತ್ತು ಶಾಸಕರ ನೆಲೆಯಲ್ಲಿ ಅಶೋಕ್ ಕುಮಾರ್ ರೈ ಕೊಟ್ಟಿದ್ದರೂ ಸಹ, ಆದರೆ ಅವರನ್ನು ಗೆಲ್ಲಿಸುವಂಥ ತಂತ್ರವನ್ನು ನಾವೆಲ್ಲ ಸೇರಿದರೆ ಮಾತ್ರ ಸಾಧ್ಯ. ನಾವು ಸೇರದಿದ್ದರೆ ಅವರು ಗೆಲ್ಲಲಿಕ್ಕೆ ಆಗೋದಿಲ್ಲ. ಪಕ್ಷದ ಹೈಕಮಾಂಡ್ ಸೀಟು ಕೊಟ್ಟ ಕೂಡಲೇ ಇಲ್ಲಿ ಚುನಾವಣೆಯಲ್ಲಿ ಗೆಲ್ಲೋದಿಲ್ಲ. ನಾವೆಲ್ಲ ನಮ್ಮೆಲ್ಲ ಉಳಿದ ನಾಯಕರು, ಕಾರ್ಯಕರ್ತರು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದರೆ ಮಾತ್ರ ಅವರನ್ನು ಗೆಲ್ಲಿಸಲು ಸಾಧ್ಯ. ಆ ನಿಟ್ಟಿನಲ್ಲಿ ಅಶೋಕ್ ಕುಮಾರ್ ರೈ ಅವರು ನಾವು ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ ಕೂಡಲೇ ನಮ್ಮ ಕಾರ್ಯಕರ್ತರಿಗೂ ಸಹ ಆಯಿತು. ಇನ್ನು ಚುನಾವಣೆಯಲ್ಲಿ ಏನು ಅಂತೇಳಿದರೆ BJP ಮತ್ತು ನಮಗಿರುವಂಥ ಒಂದು ಪೈಪೋಟಿ. BJPಯನ್ನು ಯಾವುದೇ ಕಾರಣಕ್ಕೂ ನಾವು ಒಪ್ಪುವುದಿಲ್ಲ. BJP ಸೋಲಬೇಕು ಅಂತ ಹೇಳುವಂಥದ್ದೇ ನಮ್ಮ ತೀರ್ಮಾನ. BJPಯನ್ನು ಯಾವುದೇ ಕಾರಣಕ್ಕೆ ಸೋಲಿಸಬೇಕು ಅಂತ ಹೇಳುವಂಥದ್ದೇ ನಮ್ಮೆಲ್ಲರ ತಂತ್ರಗಾರಿಕೆ. ಇಷ್ಟು ದಿವಸ ಅದಕ್ಕಾಗಿಯೇ ನಾವು ಹೋರಾಟವನ್ನು ಮಾಡಿದ್ದೇವೆ.
ಆ ದೃಷ್ಟಿಯಲ್ಲಿ ಇಲ್ಲಿ ಯಾರು ಅಭ್ಯರ್ಥಿ ಕಾಂಗ್ರೆಸ್ ಅಂತ ಹೇಳುವಂಥದ್ದಲ್ಲಿ ಮುಖ್ಯ ಅಲ್ಲ. BJP ಮತ್ತು ಕಾಂಗ್ರೆಸ್ಸಿನ ಹೋರಾಟದ ಮಧ್ಯೆ ಕಾಂಗ್ರೆಸ್ ಗೆಲ್ಲಬೇಕು ಅಂತ ಹೇಳುವ ತೀರ್ಮಾನದಲ್ಲಿ ಅದು ಯಾರನ್ನು ಅಭ್ಯರ್ಥಿಯನ್ನಾಗಿ ಕೊಟ್ಟರೂ ಸಹ ನಾವು ಮೊದಲೇ ಹೇಳಿದ್ದೆವು, ನಾವು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಅಂತೇಳಿ. ಆ ದೃಷ್ಟಿಯಲ್ಲಿ ಪ್ರಮುಖವಾಗಿ ಪುತ್ತೂರಿನಲ್ಲಿ ನಾನು ಭಾಳಷ್ಟು ಅನುಭವ ಇದ್ದಂಥವನು, 3 ಬಾರಿ ಬ್ಲಾಕ್ ಕಾಂಗ್ರೆಸ್ 9 ವರ್ಷಗಳ ಕಾಲ ಅಧ್ಯಕ್ಷನಾಗಿದ್ದವನು, ಅನೇಕ ಚುನಾವಣೆಯಲ್ಲಿ ಗೆಲ್ಲಿಸಿದಂಥವನು ಮತ್ತು ಈಗಲೂ ಒಂದು ರೀತಿಯ ದೊಡ್ಡ ಒಂದು ಕಾರ್ಯಕರ್ತರ ತಂಡ, ಅಭಿಮಾನಿಗಳ ತಂಡವನ್ನು ಕಟ್ಟಿಕೊಂಡು ಪುತ್ತೂರಿನಲ್ಲಿ ನಿರಂತರವಾಗಿ ಪಕ್ಷದ ಬಗ್ಗೆ ಒಂದು ಒಳ್ಳೆಯ ಕೆಲಸವನ್ನು ಮಾಡಿಕೊಂಡು ಬಂದವನು. ಆ ದೃಷ್ಟಿಯಲ್ಲಿ ನನ್ನ ಮೇಲೆ ಎಲ್ಲರ ಗುರಿ ಇತ್ತು, ಹೇಮರಾಜ್ ಶೆಟ್ಟಿ ಏನು ಮಾಡ್ತಾರೆ, ಈ ಚುನಾವಣೆಯಲ್ಲಿ ತಟಸ್ಥರಾಗ್ತಾರಾ ಅಥವಾ ಚುನಾವಣೆಯ ಪಕ್ಷದ ವಿರುದ್ಧ ಹೋಗ್ತಾರಾ ಅಂತ ಹೇಳುವ ಅನೇಕ ಪ್ರಶ್ನೆಗಳಿತ್ತು. ಆದರೆ ನಮ್ಮೆಲ್ಲ ಕಾರ್ಯಕರ್ತರ ಒಂದೇ ಮಾತಿತ್ತು, ಯಾವುದೇ ಕಾರಣಕ್ಕೂ ನಾವು ಪಕ್ಷಕ್ಕೆ ವಿರುದ್ಧವಾಗಿ ಹೋಗುವಂಥದ್ದು ಸರಿಯಲ್ಲ ಮತ್ತು ಪಕ್ಷವನ್ನು ಗೆಲ್ಲಿಸೋಣ. ಮುಂದಿನ ದಿನಗಳಲ್ಲಿ ಪಕ್ಷದಿಂದ ನಮ್ಮ ಕಾರ್ಯಕರ್ತರಿಗೆ ಆಡಳಿತ ವ್ಯವಸ್ಥೆಯಲ್ಲಿ ಆಗುವಂಥ ಅನುಕೂಲಗಳನ್ನು ನಾವು ಮಾಡಿಕೊಡಬೇಕು. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಸನ್ನು ಬಿಡುವಂಥ ಪ್ರಶ್ನೆ ಇಲ್ಲ ಅಂತ ಹೇಳುವ ತೀರ್ಮಾನವನ್ನು ನಾವು ಮಾಡಿದ ಕಾರಣ ಮತ್ತು ಅಶೋಕ್ ಕುಮಾರ್ ರೈಗಳು ಅಭ್ಯರ್ಥಿ ಆದ ಕೂಡಲೇ ನಮ್ಮನ್ನೆಲ್ಲ ಭೇಟಿಯಾದರು. ನನ್ನನ್ನು ಸಹ ನನ್ನ ಮನೆಗೆ ಬಂದು ಭೇಟಿಯಾಗಿ ಅವರ ಒಂದು ಏನು ವಿಚಾರಗಳಿದೆ ಅದನ್ನು ನನ್ನ ಗಮನಕ್ಕೆ ತಂದರು. ಆಗ ನಾನು ಅನೇಕ ವಿಚಾರಗಳನ್ನು ಹೇಳಿದ್ದೆ. ಅಂದರೆ ನಾವು ಸುಮಾರು ಇಷ್ಟು ವರ್ಷ ಈ ಪಕ್ಷದಲ್ಲಿ ತೊಡಗಿಸಿಕೊಂಡು ದುಡಿದವರು, ನಮ್ಮ ಎಷ್ಟೋ ಕಾರ್ಯಕರ್ತರಿದ್ದಾರೆ ಪ್ರಾಮಾಣಿಕವಾಗಿದ್ದಂಥವರು, ಇವರೆಲ್ಲರಿಗೂ ಅನ್ಯಾಯ ಆಗಬಾರ್ದು. ಈ ಹಿಂದಿನ ಅವಧಿಯಲ್ಲಿ ಒಂದು ಅಂಥ ಸನ್ನಿವೇಶ ಘಟನೆಗಳಾಗಿದೆ, ಅದು ಮುಂದೆ ನಿಮ್ಮ ಮೂಲಕ ಅದು ಆಗಬಾರ್ದು. ನೀವು ಪುತ್ತೂರಿನಲ್ಲಿ ಕಾಂಗ್ರೆಸ್ಸಿನಲ್ಲೇ ಶಾಸಕರಾಗಿ ಅದರ ಎಲ್ಲ ಕಾರ್ಯಕರ್ತರನ್ನು, ಎಲ್ಲ ಮುಖಂಡರನ್ನು, ಎಲ್ಲರನ್ನೂ ಒಂದು ವಿಶ್ವಾಸದಲ್ಲಿ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ನೀವು ಮಾಡಿದರೆ ನೀವು ಯಶಸ್ವಿ ಆಗ್ತೀರಾ. ಶಾಸಕರಾಗಿ ಪುತ್ತೂರಿನಲ್ಲಿ ಜನರಿಗೆ ಒಂದು ಒಳ್ಳೆಯ ಆಡಳಿತವನ್ನು ಕೊಡುವಂಥ ಕೆಲಸ ನಮ್ಮ ಮೂಲಕ ಆಗಲಿ ಅಂತ ಹೇಳುವ ತೀರ್ಮಾನದೊಂದಿಗೆ ನಾನು ಅದರ ನಾಯಕತ್ವವನ್ನು ವಹಿಸಿಕೊಂಡು ಇವತ್ತು ಅಶೋಕ್ ಕುಮಾರ್ ರೈ ಅವರನ್ನು ಗೆಲ್ಲಿಸುವಂಥ ಒಂದು ಪ್ರಯತ್ನಕ್ಕೆ ಎಲ್ಲ ತಂತ್ರಗಳನ್ನು, ಇವತ್ತು BJP ಏನೆಲ್ಲ ತಂತ್ರಗಾರಿಕೆಯನ್ನು ಮಾಡ್ತದೆ ಅದಕ್ಕಿಂತ ಹೆಚ್ಚಿನ ತಂತ್ರಗಾರಿಕೆಯನ್ನು ಇವತ್ತು ಕಾಂಗ್ರೆಸ್ ಸಮೇತ ನಾವು ಅಶೋಕ್ ಕುಮಾರ್ ರೈ ಅವರನ್ನು ಅಭ್ಯರ್ಥಿಯನ್ನಾಗಿ ಇಟ್ಟುಕೊಂಡು ನಾವೆಲ್ಲ 2 ಕಡೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಮಾಜಿ ಶಾಸಕರು, ಎಲ್ಲ ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರು ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲದೆ ಪಕ್ಷದ ಒಂದು ಗೆಲುವಿಗಾಗಿ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡುವ ತೀರ್ಮಾನವನ್ನು ಮಾಡಿದ್ದೇವೆ. ಈಗಾಗಲೇ ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಂಡು ಬಂದಿದ್ದೇವೆ. ಓಕೆ, ಅಂದರೆ ಎಲ್ಲರಿಗೂ ಮೊದಲು ಬರುವಂಥ ಯೋಚನೆ ಕಾವು ಹೇಮನಾಥ ಶೆಟ್ಟಿಯವರ ನಡೆಯ ಬಗ್ಗೆ. ಆದರೆ ಈ ಬಾರಿ ಹೇಮನಾಥ ಶೆಟ್ಟಿಯವರು ಕೂಡ ಅಭ್ಯರ್ಥಿಯ ಪರವಾಗಿ, ಅಭ್ಯರ್ಥಿ ಅಶೋಕ್ ಕುಮಾರ್ ರೈ ಅವರ ಪರವಾಗಿ ಕೆಲಸ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಈಗ ಪುತ್ತೂರು ಕಾಂಗ್ರೆಸ್ನಲ್ಲಿ ಯಾವುದೇ ರೀತಿಯ ಭಿನ್ನಮತ ಇಲ್ಲ, ಬಂಡಾಯದ ವಿಚಾರಗಳಿಲ್ಲ ಈ ಬಾರಿ ಅನ್ನುವಂಥದ್ದು. ಭಾಳಷ್ಟು ವರ್ಷಗಳಿಂದ ಒಂದು ರೀತಿಯ ಒಳ್ಳೆಯ ಲಕ್ಷಣಗಳು ಈ ಸಂದರ್ಭದಲ್ಲಿ ಪುತ್ತೂರಿನಲ್ಲಿ ಕಾಂಗ್ರೆಸ್ಸಿನಲ್ಲಿದೆ. ಒಂದು ಕಡೆ ನಮಗೆಲ್ಲರಿಗೂ ಭಾಳ ನೋವಿತ್ತು. ನಾನು ಅಶೋಕ್ ಕುಮಾರ್ ರೈ ಅವರ ಸೇರ್ಪಡೆ ಸಂದರ್ಭದಲ್ಲಿ ಭಾಳ ಆಕ್ಷೇಪವನ್ನು ಎತ್ತಿದವನು. ಅದಕ್ಕೆ ಪಕ್ಷದ ವಿರುದ್ಧ ಆಕ್ಷೇಪ ಎತ್ತಿದೆ ಅಂತ ಹೇಳುವ ದೃಷ್ಟಿಯಲ್ಲಿ ನನ್ನ ಮೇಲೆ ಒಂದು ಸಣ್ಣ ಕ್ರಮವನ್ನು ಕೈಗೊಳ್ಳುವಂಥ ಪರಿಸ್ಥಿತಿಯೂ ಆಯಿತು. ಆದರೆ ಅದು ನಾನು ಹೇಳಿದ ವಿಚಾರ ಇವತ್ತು ಸತ್ಯ ಅಂತ ಹೇಳುವಂಥದ್ದು ಸಾಬೀತಾಯಿತು ಪಕ್ಷದಲ್ಲಿ. ಆದರೆ ಮುಂದೆ ನಾವು ಪಕ್ಷದ ಹಿತದೃಷ್ಟಿಯಲ್ಲಿ ಸರಿಯಾಗಿ ನಡ್ಕೊಂಡು ಹೋಗಬೇಕು ಅಂತ ಹೇಳುವ ತೀರ್ಮಾನವನ್ನು ಮಾಡಿರುವಾಗ ಪಕ್ಷದ ವಿಚಾರಕ್ಕೆ ಹೆಚ್ಚು ಒತ್ತನ್ನು ಕೊಡುವ ಕಾರಣದಿಂದಾಗಿ ಪಕ್ಷದ ಅಭ್ಯರ್ಥಿಯ ಗೆಲುವಿನಲ್ಲಿ ನಮ್ಮ ಪಾತ್ರ ಪ್ರಮುಖವಾಗಿರ್ತದೆ ಅಂತ ಹೇಳುವಂಥದ್ದು ಎಲ್ಲರಿಗೂ ಗೊತ್ತಿರುವ ಕಾರಣದಾಗಿ ಇವತ್ತು ಕಾಂಗ್ರೆಸ್ಸನ್ನು ಗೆಲ್ಲಿಸಬೇಕು ಅಂತ ಹೇಳುವ ತೀರ್ಮಾನವನ್ನು ಕೈಗೊಂಡಿದ್ದೇವೆ. ಯಾಕೆಂತೇಳಿದರೆ ಭಾಳಷ್ಟು ಮುಖ್ಯವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇವತ್ತು BJPಯಲ್ಲಿದೆ. BJPಯ ದುರಾಡಳಿತದ ಬಗ್ಗೆ ಜನ ಭಾಳಷ್ಟು ಬೇಸತ್ತಿದ್ದಾರೆ. ಈ BJPಯ ಈ ಆಡಳಿತ ವಿರೋಧಿ ಅಲೆ ಇವತ್ತು ಕಾಂಗ್ರೆಸ್ಸಿಗೆ ಪರಿಪೂರ್ಣವಾಗಿ ಸಹಕಾರ ನೀಡುವಂಥ ಸಂದರ್ಭಗಳು ಇದೆ. ಆಗಿರುವಾಗ ಅದರ ಲಾಭ ಯಾವುದೇ ಕಾರಣಕ್ಕೂ ಇವತ್ತು ತಪ್ಪಬಾರ್ದು. ಯಾಕೆಂದರೆ ನಾನು ಭಾಳಷ್ಟು ಆಲೋಚನೆ ಮಾಡಿದ್ದು, ನಮ್ಮೆಲ್ಲ ಕಾರ್ಯಕರ್ತರು ಆಲೋಚನೆ ಮಾಡಿದ್ದು ಇಷ್ಟೇ, ನಾವು ಸ್ವಾರ್ಥ ಬಿಡಬೇಕು, ನಿಸ್ವಾರ್ಥವಾಗಿ ಇರಬೇಕು. ಪಕ್ಷ ಅಂತೇಳಿದರೆ ನಾವು ಎಲ್ಲರನ್ನೂ ಈ ಸಮಾಜವನ್ನು ಒಳ್ಳೆ ರೀತಿಯಲ್ಲಿ ಕಟ್ಟುವ ಉದ್ದೇಶದಿಂದ ನಾವು ಅದರಲ್ಲಿ ನಾಯಕರಾಗಿ ಕಾರ್ಯಕರ್ತರಾಗಿ ಕೆಲಸ ಮಾಡಬೇಕು. ಆಗಿರುವಾಗ ನನ್ನ ಒಂದು ಸ್ವಾರ್ಥ, ಯಾಕೆಂದರೆ ನನಗೇನೋ ನಾಯಕನಾಗಬೇಕು, ನನಗೇನೋ ಒಂದು ಆಗಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ನಾನು ತಪ್ಪು ನಿರ್ಧಾರವನ್ನು ಮಾಡಬಾರ್ದು ಅಂತ ಹೇಳುವ ದೃಷ್ಟಿಯಲ್ಲಿ ಇವತ್ತು ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಕೆಲಸ ಮಾಡ್ತೇವೆ. ಎರಡನೇ ವಿಚಾರ, ಇವತ್ತು ಪುತ್ತೂರಿನಲ್ಲಿ ಹೇಗೆ ಗೆಲ್ತದೆ ಅಂತ ಹೇಳುವ ವಿಚಾರಕ್ಕೆ ನಾನು ಹೋದರೆ, ರಾಜ್ಯದಲ್ಲಿ BJPಯ ಆಡಳಿತ ಇರುವಂಥ ಸಂದರ್ಭದಲ್ಲಿ ಜನಪರವಾದ ಕಾರ್ಯಕ್ರಮಗಳಿಲ್ಲದೆ
ಸುಮಾರು 40% ಭ್ರಷ್ಟಾಚಾರದ ಆರೋಪದೊಂದಿಗೆ ಇವತ್ತು ಭ್ರಷ್ಟಾಚಾರವನ್ನು ಮಾಡಿದಂಥ ಅನೇಕ ಉದಾಹರಣೆಗಳೊಂದಿಗೆ ಎಲ್ಲಿದೆ ಭ್ರಷ್ಟಾಚಾರ ಅಂತ ಕೇಳುವಾಗ ಒಬ್ಬೊಬ್ಬರು ಶಾಸಕರು, ನಿಗಮದ ಅಧ್ಯಕ್ಷರುಗಳು 8-10 ಕೋಟಿ ರೂಪಾಯಿಗಳನ್ನು ನಗದಾಗಿ ಮನೆಯಲ್ಲಿರಿಸಿದಂಥ ಘಟನೆಗಳೆಲ್ಲ ಇರುವಾಗ ಮತ್ತು ಜನರಿಗೆ BJPಯ ಮೇಲೆ ಯಾವುದೇ ಭರವಸೆಗಳಿಲ್ಲದಂಥ ಒಂದು ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ಸಿಗೆ ಈ ರಾಜ್ಯದಲ್ಲಿ ಒಳ್ಳೆಯ ವಾತಾವರಣ ಸೃಷ್ಟಿಯಾಗಿದೆ. ಅದರಲ್ಲೂ ಪುತ್ತೂರಿನಲ್ಲೇ ಹೇಳಬೇಕು ಅಂತಿದ್ದರೆ ಇವತ್ತು ಜನರಿಗೆ ಬೇಸತ್ತು ಹೋಗಿದ್ದಾರೆ. ಒಂದು ರೀತಿಯಲ್ಲಿ ಕೋಮು ದ್ವೇಷದ ರಾಜಕಾರಣವನ್ನು BJP ಮಾಡುವಂಥದ್ದು, ಇವತ್ತು ಧರ್ಮಗಳ ಬಗ್ಗೆ ವಿಭಜನೆಯನ್ನು ಮಾಡುವಂಥದ್ದು ಮತ್ತು ಆಡಳಿತದಲ್ಲಿ ಹೇಳಿದಂಥ ಯಾವುದೇ ಜನಪರವಾದ ಕಾರ್ಯಕ್ರಮಗಳನ್ನು ಕೊಡಲಿಲ್ಲ ಅಂತ ಹೇಳುವ ನೋವು ಇವತ್ತು ಜನರಲ್ಲಿರುವುದರಿಂದ ಇವತ್ತು ಕಾಂಗ್ರೆಸ್ಸಿಗೆ ಪುತ್ತೂರು ಭಾಳಷ್ಟು ಪ್ರಾಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪುತ್ತೂರು ಕ್ಷೇತ್ರ ಒಂದು ಕಡೆ BJP ಅವರಿಗಿದೆ, ಇದು ನಮ್ಮ ಕ್ಷೇತ್ರ, ಇದನ್ನು ಏನು ಮಾಡಲಿಕ್ಕಾಗೋದಿಲ್ಲ ಅಂತೇಳಿ. ಈ ಬಾರಿ ಅವರ ಕೈಯಿಂದ ಈ ಕ್ಷೇತ್ರ ಜಾರಿದೆ, ಅದಕ್ಕೆ ಯಾವುದೇ ಪ್ರಶ್ನೆ ಇಡಬೇಕಾಗಿಲ್ಲ. ಇವತ್ತು ಕಾಂಗ್ರೆಸ್ಸಿಗೆ ಒಳ್ಳೆಯ ವಾತಾವರಣ, ಚುನಾವಣೆಗೆ ಮೊದಲಾಗಿ ಘೋಷಣೆ ಆಗುವ ಮೊದಲೇ ಪುತ್ತೂರು ಕಾಂಗ್ರೆಸ್ಸಿನ ಪರವಾಗಿ ಅಲೆ ಸೃಷ್ಟಿಯಾಗಿತ್ತು. ಅದರ ಪ್ರಯೋಜನ ಇವತ್ತು ನಮ್ಮ ಅಭ್ಯರ್ಥಿ ಅಶೋಕ್ ಕುಮಾರ್ ಅವರು ಖಂಡಿತವಾಗಿ ಗೆಲ್ತಾರೆ ಅಂತ ಹೇಳುವ ವಿಶ್ವಾಸ ನಮಗಿದೆ. ಹಾಗಾಗಿ ಅದಕ್ಕಾಗಿ ನಾವೆಲ್ಲ ಯಾವುದೇ ಗೊಂದಲಗಳಿಲ್ಲದೆ, ನಮ್ಮ ಕಾರ್ಯಕರ್ತರಲ್ಲಿ, ನಮ್ಮ ನಾಯಕರುಗಳಲ್ಲಿ ಯಾವುದೇ ಗೊಂದಲಗಳಿಲ್ಲ. ನಮ್ಮ ಒಂದೇ ಏಕೈಕ ಉದ್ದೇಶ ಕಾಂಗ್ರೆಸ್ ಪಕ್ಷ ಬರಬೇಕು. ಅದರಲ್ಲಿ ಈಗ ಅಭ್ಯರ್ಥಿ ಅಶೋಕ್ ಕುಮಾರೇ ಆಗಿದ್ದಾರೆ. ಅವರು BJPಯಿಂದ ಬಂದವರು, ಅವರು ಹಾಗೆ ಹೀಗೆ ಅಂತ ಹೇಳುವ ಪ್ರಶ್ನೆಗಳೆಲ್ಲವನ್ನು ನಾವು ಬಿಟ್ಟು ಅವರ ಪರವಾಗಿ ಕೆಲಸ ಮಾಡಿ ಅವರನ್ನು ಸರಿಯಾಗಿ ನಡೆಸಿಕೊಂಡು ಹೋಗುವಂಥ ದೃಷ್ಟಿಯಲ್ಲಿ ನಾವು ತೀರ್ಮಾನವನ್ನು ಮಾಡಿದ್ದೇವೆ. ಹಾಗಾಗಿ ನಮ್ಮ ಅಭ್ಯರ್ಥಿ ಅಶೋಕ್ ಕುಮಾರ್ ರೈ ಅವರು ಒಳ್ಳೆಯ ಅಂತರದಲ್ಲಿ ಈ ಚುನಾವಣೆಯಲ್ಲಿ ಗೆಲ್ತಾರೆ ಅಂತ ಹೇಳುವ ವಿಶ್ವಾಸ ನಮಗಿದೆ. ಅದಕ್ಕಾಗಿ ನಾವೆಲ್ಲ ರೀತಿಯಲ್ಲಿ ನಾವು ತೊಡಗಿಸಿಕೊಂಡಿದ್ದೇವೆ. KPCC ಅಧ್ಯಕ್ಷರ ವಿರುದ್ಧ ತಾವು ಅಂದರೆ ಟಿಕೆಟ್ ಗೊಂದಲಗಳಿದ್ದಂಥ ಸಂದರ್ಭದಲ್ಲಿ ಒಂದು ಸಭೆ ಆಯಿತು. ಆ ಸಭೆಯಲ್ಲಿ ತಾವು ಅಧ್ಯಕ್ಷರ ವಿರುದ್ಧ ಮಾತನಾಡಿದ್ರಿ ಅನ್ನುವಂಥ ಒಂದು ಪ್ರಚಾರ ಆಯಿತು. ಅದು ತಮಗೆ ಟಿಕೆಟ್ ತಪ್ಪೋದಕ್ಕೆ ಕಾರಣ ಆಗಿರಬಹುದಾ ಅಂತ? ಅಲ್ಲ, ಅದು ಟಿಕೆಟ್ ತಪ್ಪಲಿಕ್ಕೆ ಅದು ಕಾರಣ ಅಂತ ಹೇಳುವಂಥ ಪ್ರಶ್ನೆ ಇಲ್ಲ. ನಾವೀಗ ಇಲ್ಲಿ ಆಕಾಂಕ್ಷಿಗಳೇ ಆಗಿದ್ದಂಥವರು, ಮಾಜಿ ಶಾಸಕರು ಎಲ್ಲರೂ ಇರುವಾಗ ನನಗೆ ಒಬ್ಬನಿಗೆ ತಪ್ಪಿದ್ದಲ್ಲ, ಎಲ್ರಿಗೂ ತಪ್ಪಿದೆ. ಇಂಥ ಉದಾಹರಣೆಗಳು ಈ ಜಿಲ್ಲೆಯಲ್ಲಿ ಬೇರೆ ಬೇರೆ ಕಡೆಗಳೆಲ್ಲ ಆಗಿದೆ. ಆಗಿರುವಾಗ ನಾನು ಅವತ್ತು ಮಾತಾಡಿದ ವಿಚಾರಗಳು ಯಾವುದೂ ತಪ್ಪಿಲ್ಲ, ಅದು ಸರಿ ಅಂತ ಈಗಲೂ ವಾದ ಮಾಡ್ಬೋದು. ಆದರೆ ನಾನು KPCC ಅಧ್ಯಕ್ಷರನ್ನು ನೇರವಾಗಿ ಆ ಸಂದರ್ಭದಲ್ಲಿ ಹೇಳಿರಲಿಲ್ಲ. ಅದೇನೋ ಒಂದು ರೀತಿಯ ಘಟನೆ ಆಯಿತು. ಆದರೆ ಅಲ್ಲಿ ನಮ್ಮ ನೋವನ್ನು ಏನು ಹೇಳಿದ್ದೆ, BJPಯಿಂದ ಬಂದವರಿಗೆ ಅವರು ತತ್ವ ಸಿದ್ಧಾಂತವನ್ನು ಒಪ್ಪಿಕೊಳ್ಳದ ಕೂಡಲೇ ಇಲ್ಲಿ ಪಕ್ಷದಲ್ಲಿ ಅವಕಾಶ ಕೊಡೋದು ಸರಿಯಲ್ಲ ಅಂತ ಹೇಳುವ ಮಾತನ್ನು ಅವತ್ತು ಹೇಳಿದ್ದೆ. ಆದರೆ ಪಕ್ಷ ಅದರ ನಂತರ ಯಾರು ಗೆಲ್ಲುವ ಅಭ್ಯರ್ಥಿ ಇದ್ದಾರೆ ಅವರನ್ನು ನಾವು ನೋಡ್ತೇವೆ ಅಂತ ಹೇಳುವ ತೀರ್ಮಾನವನ್ನು ಕೈಗೊಂಡಾಗ ಅದರ ವಿರುದ್ಧ ನಮಗೆ ಹೋಗಲಿಕ್ಕೆ ಆಗಲಿಲ್ಲ. ಅಥವಾ ಆ ಒಂದು ವಿಚಾರದಲ್ಲಿ KPCC ಅಧ್ಯಕ್ಷರಿಗೂ ಮತ್ತೆ ಮನವರಿಕೆ ಆಗಿದೆ. ಅಂದರೆ ನಾನು ಆ ರೀತಿ ಮಾತಾಡಲಿಲ್ಲ ಅಂತ ಹೇಳುವಂಥ ಅವರ ಸ್ಪಷ್ಟತೆ ಬಂತು. ಮೊನ್ನೆ ಒಂದು ಸಭೆಯಲ್ಲಿ ಅವರು ಉಲ್ಲೇಖ ಮಾಡಿದರು. ಆದರೆ ಅವರೇ ಒಂದು ಕಡೆ ನಿನ್ನೆ ಒಂದು ಹೇಳಿಕೆಯಲ್ಲಿ ಹೇಳಿದರು, ಕೆಲವು ಕಡೆಗಳ ನಮ್ಮಿಂದ ತಪ್ಪಾಗಿರ್ಬೋದು ಅಂತ ಹೇಳುವ ಮಾತನ್ನು ಸಹ KPCC ಅಧ್ಯಕ್ಷರು ಒಪ್ಪಿದ್ದಾರೆ. ಹಾಗಾಗಿ ಏನೇ ಇದ್ದರೂ ಸಹ ಇವತ್ತು ನಾವು ಪಕ್ಷದ ತತ್ವದ ಸಿದ್ಧಾಂತದ ಅಡಿಯಲ್ಲಿ ಇವತ್ತು ಉದಾಹರಣೆಗೆ ರಾಜ್ಯದಲ್ಲಿ ಒಬ್ಬರು ಮಾಜಿ ಮುಖ್ಯಮಂತ್ರಿ BJPಯವರು ಭಾಳಷ್ಟು ಹಿರಿಯ ಅನುಭವಿಗಳು ಕಾಂಗ್ರೆಸ್ಸಿಗೆ ಬರ್ತಾರೆ, ಅವರಿಗೆ ಅವಕಾಶ ನಮ್ಮ ಪಕ್ಷ ಕೊಡ್ತದೆ. ಇನ್ನೊಂದು ಕಡೆ ಮಾಜಿ ಉಪಮುಖ್ಯಮಂತ್ರಿಗಳು ಬರ್ತಾರೆ, ಅವರಿಗೆ ಪಕ್ಷ ಅವಕಾಶ ಕೊಡ್ತದೆ. ಅದೆಲ್ಲ ಚುನಾವಣೆಯ ತಂತ್ರಗಾರಿಕೆ. ಈ ತಂತ್ರಗಾರಿಕೆಯಲ್ಲಿ ನಾವು ತತ್ವ ಸಿದ್ಧಾಂತಗಳನ್ನು ಸ್ವಲ್ಪ ಬದಿಗಿರಿಸಬೇಕಾಗ್ತದೆ ಅಂತ ಹೇಳುವಂಥದ್ದನ್ನು ನಾವು ಆಲೋಚನೆ ಮಾಡಬೇಕಾಗ್ತದೆ. ಇದು ರಾಜ್ಯ ಮಟ್ಟದಲ್ಲಿ, ಹಾಗೆ ಇಲ್ಲಿ ಪುತ್ತೂರಲ್ಲಿ ಸಹ ಹಾಗೆ ಆಗಿರ್ಬೋದು. ಹಾಗಾಗಿ ಅದನ್ನು ಇವತ್ತು ನಾವು ಮುಂದೆ ಇಡುವಂಥ ಪ್ರಶ್ನೆಗಳಿಲ್ಲ. ಇವತ್ತು ವಿರೋಧ ಪಕ್ಷದವರು BJPಯವರು ನಮ್ಮನ್ನು ಸಹ ತುಂಬ ಮಾತಾಡಲಿಕ್ಕೆ ಬರ್ತಾರೆ, ಬೇರೆ ಬೇರೆ ದೃಷ್ಟಿಯಲ್ಲಿ ನಮ್ಮನ್ನು ಆಕರ್ಷಣೆ ಮಾಡಲಿಕ್ಕೆ, ಬೇರೆ ಬೇರೆ ಭರವಸೆಗಳನ್ನು ಕೊಡಲಿಕ್ಕೆ ಅಥವಾ ಬೇರೆ ಬೇರೆ ವಿಚಾರದಲ್ಲಿ ನಮ್ಮನ್ನು ಮಾತಾಡಿದ್ದಾರೆ. ಯಾಕಂದರೆ ನಾವು ಹೇಗಿದ್ದೇವೆ ಅಂತೇಳಿ ನಾವು ಅದಕ್ಕೆ ನಮ್ಮೆಲ್ಲ ಕಾರ್ಯಕರ್ತರು ಒಂದೇ ಮಾತಿನಲ್ಲಿ ಹೇಳುವಂಥದ್ದು, ಯಾವುದೇ ಪ್ರಶ್ನೆ ಇಲ್ಲ, ನಮಗೆ ಸಹ ಪಕ್ಷ ಇದೆ, ನಮ್ಮ ಪಕ್ಷ ಗೆಲ್ಲಬೇಕು. ಅಶೋಕ್ ಕುಮಾರ್ ಈ ಮೊನ್ನೆ ತನಕ BJPಯಲ್ಲಿ ಇರ್ಬೋದು 3 ತಿಂಗಳ ಹಿಂದಿನ ತನಕ, ಆದರೆ ಈಗ ಅವರು ನಮ್ಮ ಕುಟುಂಬದ ಸದಸ್ಯರು, ಅವರು ನಮ್ಮವರು, ಅವರ ಮೇಲೆ ನಮಗೆ ನಂಬಿಕೆ ಇಟ್ಟಿದ್ದೇವೆ, ಭರವಸೆ ಇಟ್ಟಿದ್ದೇವೆ, ಅವರನ್ನು ಗೆಲ್ಲಿಸಿ ಕಾಂಗ್ರೆಸ್ ಪಕ್ಷದ ಆಡಳಿತವನ್ನು ಪುತ್ತೂರಲ್ಲಿ ಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತ ಹೇಳುವ ಮಾತನ್ನು ಹೇಳಿದ್ದೇವೆ. ಹಾಗಿದ್ರೆ ಕಾವು ಹೇಮಂತ್ ಶೆಟ್ಟಿ ಅವರಿಗೆ ಬೇರೆ ಪಕ್ಷಗಳಿಂದ ಆಫರ್ ಬಂದಿದೆ, ನಮ್ಮ ಪಕ್ಷಕ್ಕೆ ಬನ್ನಿ ಅನ್ನುವಂಥದ್ದು? ತುಂಬ ಬಂದಿದೆ. ನನಗೆ ಬೇರೆ ಬೇರೆ ಅವಕಾಶಗಳು, ಆಫರ್ಗಳು, ಬೇರೆ ಬೇರೆ ವಿಚಾರಗಳು ಬಂದಿದೆ ಈ ಸಂದರ್ಭದಲ್ಲಿ. ಆದರೆ ನಾನು ಒಂದು ದೃಢವಾದ ತೀರ್ಮಾನವನ್ನು ನಮ್ಮೆಲ್ಲ ಕಾರ್ಯಕರ್ತರ, ಅಂದರೆ ನಾನು ನಾಯಕ ಅಂತಲ್ಲ, ನಾನು ಕಾರ್ಯಕರ್ತರಿಂದ ನಾಯಕನಾದವನು. ನನ್ನ ಜೊತೆಗೆ ದಿನನಿತ್ಯ 100 ಕಾರ್ಯಕರ್ತರು ಇರುವುದರಿಂದಲೇ ನಾನೊಬ್ಬ ನಾಯಕ.
ನಾನು ಅವರನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಅವರ ಜೊತೆಯಾಗಿ ಇದ್ದುಕೊಂಡು ಅವರ ಭಾವನೆಗಳಿಗೆ ಸರಿಯಾಗಿ ಸ್ಪಂದಿಸಿಕೊಂಡು ಬೆಳೆದಂಥ ನಾಯಕ ನಾನೇ ಒಬ್ಬ ಏಕೈಕ ನಾಯಕ ಅಂತೇಳಿ ಬೆಂಗಳೂರು ಡೆಲ್ಲಿಯಲ್ಲಿ ರಾಜಕಾರಣ ಮಾಡಿದ ನಾಯಕ ನಾನಲ್ಲ. ನಾನು ಇಲ್ಲಿ ಹಳ್ಳಿಯಲ್ಲೇ ಪುತ್ತೂರಲ್ಲೇ ಇದ್ದು ನಮ್ಮ ಕಾರ್ಯಕರ್ತರ ಜೊತೆಯಾಗಿ ಇದ್ದುಕೊಂಡು ಅವರಿಗೆ ನಮ್ಮಿಂದ ಆಗುವ ಸ್ಪಂದನೆ, ಅವರು ನಮ್ಮ ಮೇಲೆ ಪ್ರೀತಿ ಇಟ್ಟು ನಮ್ಮ ಅನೇಕ ಕಾರ್ಯಕರ್ತರು ನನ್ನಲ್ಲಿ ಆಗಾಗ ಕೇಳ್ತಾರೆ, ನಿಮಗೆ ಯಾವ ಅಧಿಕಾರ ಇಲ್ಲದಿದ್ದರೂ ನಿಮ್ಮ ಜೊತೆಗೆ ಇಷ್ಟೊಂದು ಜನ ಸೇರಲಿಕ್ಕೆ ಏನು ಕಾರಣ ಅಂತೇಳಿ. ಅದು ನನ್ನ ವೈಯಕ್ತಿಕ ವರ್ಚಸ್ಸು ಆಗಿರ್ಬೋದು. ಯಾಕಂತ ಹೇಳಿದರೆ ನಾನು ಅವರನ್ನು ಇಟ್ಟುಕೊಳ್ಳುವಂಥದ್ದು ನನ್ನ ಮೇಲೆ ಇರುವಂಥ ಪ್ರೀತಿ ವಿಶ್ವಾಸ ಅವರಿಗಿರುವ ಕಾರಣದಿಂದಾಗಿ ನಾನು ಇವತ್ತು ನಾಯಕನಾಗಿ ಬೆಳೆದಿದ್ದೇನೆ. ಹಾಗಾಗಿ ನನಗೆ ಇವತ್ತು ಸಾಂದರ್ಭಿಕವಾಗಿ ಯಾವುದೇ ಪಕ್ಷದ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಯಾವುದೇ ಅವಕಾಶಗಳು ನನಗೆ ಬೇಕಾಗಿಲ್ಲ. ಕಾಂಗ್ರೆಸ್ ಪಕ್ಷ ನಾವು ಎಷ್ಟು ದಿವಸ ಇದರಲ್ಲಿ ಇರ್ತೇವೆ ಅಷ್ಟು ದಿವಸ ಪಕ್ಷದ ನಿಷ್ಠಾವಂತರಾಗಿ ಕೆಲಸ ಮಾಡುವಂಥ ತೀರ್ಮಾನವನ್ನು ಮಾಡಿದ ಕಾರಣ ನಾವು ಇವತ್ತು ಇದರಲ್ಲೇ ನಾನು ತೊಡಗಿಸಿಕೊಳ್ತೇನೆ. ಬೇರೆ ಬೇರೆ ಆಫರ್ಗಳು ಇವತ್ತೂ ಬರ್ತಾ ಇದೆ, ನಿನ್ನೆನೂ ಬಂದಿದೆ, ನೀವು ನಮ್ಮ ಜೊತೆಗೆ ಸೇರಿಬಿಡಿ, ನಿಮಗೆ ಅವಕಾಶ. ನಮಗೆ ಭಾಳಷ್ಟು ನಾನು BJPಯನ್ನು ಭಾಳಷ್ಟು ವರ್ಷಗಳಿಂದ ನಮ್ಮ ತಂದೆಯವರ ಕಾಲದಿಂದಲೇ ಭಾಳಷ್ಟು ವಿರೋಧಿಸಿದವರು. ನಮಗೆ BJP ಅಂದರೆ ಆಗೋದಿಲ್ಲ, ಅದರ ತತ್ವ ಸಿದ್ಧಾಂತವನ್ನು ನಾವು ಯಾವಾಗಲೂ ಒಪ್ಪೋದೇ ಇಲ್ಲ. ಆಗಿರುವಾಗ ನಮಗೆ ಈ ಸಂದರ್ಭದಲ್ಲಿ ನಮಗೊಂದು ಅವಕಾಶ ಸಿಗಲಿಲ್ಲ ಅಂತೇಳಿ ಅದರ ವಿರುದ್ಧವಾಗಿ ನಾನು ಹೋಗುವವನಲ್ಲ. ಹಾಗಾಗಿ ಅಂಥ ಯಾವುದೇ ಯೋಚನೆಗಳು ನನ್ನಲ್ಲಿಲ್ಲ. ಪಕ್ಷದ ಪರವಾಗಿ ಏನಿದ್ದರೂ ಇಲ್ಲದಿದ್ದರೆ ನಾನು ನಿವೃತ್ತಿಯಾಗಲು ನಾನು ಸಿದ್ಧನಿದ್ದೆ ಒಂದು ಸಂದರ್ಭ. ಯಾಕೆಂದರೆ ಯಾವುದು ಬೇಡ, ಇನ್ನು ಸಾಕು ಅಂಥೇಳಿ. ನಾನು ಮುಂದೆನೇ ಹೇಳಿದ್ದೆ, ಮುಂದಿನ ಬಾರಿ ನಾನು ವಿಧಾನಸಭೆಗೆ ಪುತ್ತೂರಿನಲ್ಲಿ ಯಾಕೆಂದರೆ ಇದು ಪ್ರತಿ ಬಾರಿ ಕೇಳುವಂಥ ಒಂದು ರೂಢಿ ಆಯಿತು. ನೀವು ಮಾಧ್ಯಮದಲ್ಲಿ ಆಗಾಗ ಹೇಳ್ತಾಯಿದ್ರು, ಹೇಮನಾಥ್ ಶೆಟ್ಟಿಯವರು ಕೊನೆಯ ತನಕ ಪ್ರಯತ್ನ ಮಾಡ್ತಾರೆ ಮತ್ತು ಅವಕಾಶ ವಂಚಿತರಾಗ್ತಾರೆ ಅಂತೇಳಿ. ಬರುವ ಸಲ ನನ್ನ ಅರ್ಜಿ ಇಲ್ಲ, ನಾನು ವಿಧಾನಸಭೆಗೆ ಅರ್ಜಿಯನ್ನು ಹಾಕುವುದೇ ಇಲ್ಲ. ಈಗಲೇ ನಾನು ಘೋಷಣೆ ಮಾಡ್ತಾ ಇದ್ದೇನೆ. ನನಗೆ ಇನ್ನೂ ಇದರಲ್ಲಿ MLA ಅವಕಾಶ ಸಿಗ್ತದೆ ಅಂತ ಹೇಳುವ ಆಸೆಯನ್ನು ಬಿಟ್ಟಿದ್ದೇನೆ. ಹಾಗಾಗಿ ಮುಂದಿನ ಬಾರಿಗೆ ನಾನು ಆಕಾಂಕ್ಷಿ ಅಲ್ಲ. ಅದು ಯಾರು ಬೇಕಿದ್ರೆ ಅದು ಈಗಲೇ ಘೋಷಣೆ ಮಾಡಿದ್ದೇನೆ. ನಾನು ಬರುವ ಸಲಕ್ಕೆ MLAಗೆ ನಾನು ಅರ್ಜಿ ಹಾಕುವುದಿಲ್ಲ. ಅದೊಂದು 100ಕ್ಕೆ 100 ಸತ್ಯ. ಅದು ಯಾಕೆಂತ ಹೇಳಿದರೆ ನಾನು ಮೊದಲೇ ತೀರ್ಮಾನ ಮಾಡಿದ್ದೆ, ಇನ್ನೂ ಇಲ್ಲಿ ಕೇಳಬಾರ್ದು, ಆಗಾಗ ಕೇಳುವಂಥದ್ದೊಂದು ನಾಚಿಕೆಯ ವಿಚಾರ. ಸಿಗದಿದ್ದರೆ ಮತ್ತೆ ಸೂಸೈಡ್ ಮಾಡಿಕೊಳ್ಬೇಕಾಗ್ತದೆ. ಸೂಸೈಡ್ ಮಾಡೋದು ಬೇಡ, ನಮ್ಮ ಬದುಕು ನಮಗಿದೆ, ಬೇಕಾದಷ್ಟು ಏನಾದರೂ ಮಾಡ್ಬೋದು ಅಂತ ಹೇಳುವ ತೀರ್ಮಾನದಿಂದಾಗಿ ನಾನು ಸ್ಪಷ್ಟವಾಗಿ ತೀರ್ಮಾನ ಕೈಗೊಂಡಿದ್ದೇನೆ. ಅಂದರೆ ಈ ಬಾರಿ ಕೂಡ ಮತ್ತೆ ತ್ಯಾಗ ಆಗಿದೆ, ಅವಕಾಶದಿಂದ ವಂಚಿತರಾಗಿದ್ದೀರಿ. ಈ ಬಾರಿ ಆದರೂ ಪಕ್ಷ ಏನಾದರೂ ಬೇರೆ ಜವಾಬ್ದಾರಿ ಅಥವಾ ಹುದ್ದೆಗಳನ್ನು ಕೊಡುವಂಥ ಭರವಸೆ ಕೊಟ್ಟಿದೆಯಾ, ಏನಾದರೂ ಆಶ್ವಾಸನೆಗಳು ಸಿಕ್ಕಿದೆಯಾ ಅಂತ? ನನಗೆ ನೇರವಾಗಿ ಆಶ್ವಾಸನೆ ವಿಚಾರ ನಾನು ಈ ಬಾರಿ ಯಾರಲ್ಲಿ ಮಾತಾಡಲಿಕ್ಕೆ ಹೋಗಲಿಲ್ಲ. ನನಗೆ ಅದರ ಅಗತ್ಯವೂ ಇಲ್ಲ. ಪಕ್ಷ ಅಧಿಕಾರಕ್ಕೆ ಬಂದರೆ ಮತ್ತು ಪಕ್ಷದಲ್ಲಿ ನಮ್ಮಂಥವರನ್ನೆಲ್ಲ ಉಳಿಸಿಕೊಂಡು ಬೆಳೆಸಿಕೊಂಡು ಹೋದರೆ ಸ್ವಲ್ಪ ಪಕ್ಷ ಉಳಿಬಹುದು. ಇಲ್ಲದಿದ್ದರೆ ಪಕ್ಷ ಉಳಿಯೋದಿಲ್ಲ ಅಂತ ಹೇಳುವ ದೃಷ್ಟಿಯಲ್ಲೇ ನಾನು ಹೇಳಿದ್ದು. ಪಕ್ಷ ಉಳಿಬೇಕಿದ್ದರೆ ನಮ್ಮಂಥ ಕಾರ್ಯಕರ್ತರು ಈ ಪಕ್ಷದಲ್ಲಿ ಇರಬೇಕಾಗ್ತದೆ. ಎಲ್ಲವನ್ನು ಸಾಂದರ್ಭಿಕವಾಗಿ ಎಲ್ಲ ಹಣದಲ್ಲಿ ಅಳತೆ ಮಾಡುವಂಥ ವಿಚಾರಗಳಾದರೆ ಅದು ಪರ್ಮನೆಂಟ್ ಅಲ್ಲ. ಪರ್ಮನೆಂಟಾಗಿ ಉಳಿಬೇಕಿದ್ರೆ ಪಕ್ಷದಲ್ಲಿ ಸಂಘಟನೆ ಮಾಡುವವರು ಒಳ್ಳೆಯವರು ಅವರಿಗೆಲ್ಲ ಅವಕಾಶ ಕೊಡಬೇಕು ಅಂತ ಹೇಳುವಂಥದ್ದು ನಮ್ಮ ಸಾಮಾನ್ಯ ಕಾರ್ಯಕರ್ತರ ಒಂದು ಬೇಡಿಕೆ. ಆ ಬೇಡಿಕೆ ಈಡೇರಬಹುದು ಅಂತ ಹೇಳುವ ವಿಶ್ವಾಸ ನಮಗಿದೆ. ಯಾವುದಕ್ಕೂ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು, ಪುತ್ತೂರಿನಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು, ಆ ಮೂಲಕ ಜನಸಾಮಾನ್ಯರ ಕೆಲಸ ಆಗಬೇಕು ಅಂತ ಹೇಳುವಂಥದ್ದು ನಮ್ಮ ಇಚ್ಛೆ. ನಮಗೆ ಅಧಿಕಾರವೇ ಪ್ರಾಮುಖ್ಯ ಅಲ್ಲ, ಆದರೆ ಸಂದರ್ಭ ಬರುವಾಗ ಸಿಗ್ಬೋದು ಅಂತ ಹೇಳುವ ವಿಶ್ವಾಸ ಇದೆ. ಈ ಬಾರಿ ಪುತ್ತೂರಲ್ಲಿ ಕಾಂಗ್ರೆಸ್ಗೆ ಪ್ರಬಲ ಎದುರಾಳಿ ಯಾರು? ಪುತ್ತೂರಲ್ಲಿ ಪ್ರಬಲ ಎದುರಾಳಿ ಅಂತ ಹೇಳುವಂಥದ್ದು BJP, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಈ ಬಾರಿ ನಮಗೆ ಯಾವಾಗಲೂ ಕಾಂಗ್ರೆಸ್ಸಿನಲ್ಲಿ ಗೊಂದಲ ಅಂತೇಳಿ ಅವರು ಹೇಳ್ತಾ ಇದ್ದಂಥವರು ಇವತ್ತು BJPಯಲ್ಲಿ ಹಿಂದುತ್ವದಲ್ಲಿ ಗೊಂದಲ ಅಂತ ಹೇಳುವಂಥದ್ದು ಇವತ್ತು ಮಹಾಲಿಂಗೇಶ್ವರ ದೇವರೇ ಸೃಷ್ಟಿ ಮಾಡಿದ್ದಾರೆ. ಯಾಕಂದರೆ ಧರ್ಮದ ಹೆಸರಿನಲ್ಲಿ ರಾಜಕಾರಣ ಮಾಡಿಕೊಂಡು, ಧರ್ಮವನ್ನು ವಿಭಜನೆ ಮಾಡಿಕೊಂಡು, ಧರ್ಮದ ಆ ಸಂಘಟನೆಯ ಮೂಲಕ ಲಾಭವನ್ನು ಪಡೆದು ರಾಜಕಾರಣ ಮಾಡಿದಂಥವರು BJPಗರು ಇಷ್ಟು ವರ್ಷಗಳ ಕಾಲ. ಒಂದು ಕಡೆ RSS ಅಂತ ಹೇಳುವಂಥ ಸಂಘಟನೆ ಅದು ಧರ್ಮ ಆಧಾರಿತವಾಗಿ ಹಿಂದೂಗಳನ್ನು ಸಂಘಟನೆ ಮಾಡುವಂಥದ್ದು ಅಂತ ಹೇಳಿದರು. ನೇರವಾಗಿ BJPಯ ಒಂದು ರೀತಿಯ ದೊಡ್ಡ ಬೆಂಬಲ ರಾಜಕೀಯವಾದ ಶಕ್ತಿ ಅದು. ಇವತ್ತು ನೋಡಿ ಎಷ್ಟು ವಿಭಜನೆ ಆಯಿತು. ಇದನ್ನು ಯಾರಿಗೂ ಸರಿ ಮಾಡಲಿಕ್ಕಾಗದಂಥ ಪರಿಸ್ಥಿತಿಗೆ ಮುಟ್ಟಬೇಕು ಅಂತಿದ್ರೆ ಇದೆಲ್ಲವೂ ದೇವರ ಒಂದು ಸೃಷ್ಟಿ. ಯಾಕೆಂದರೆ ನಾವು ಇಡೀ ಸಮಾಜ ಇವತ್ತು ನೋಡ್ತಾ ಇದೆ. ಯಾಕೆಂತ ಹೇಳಿದರೆ ಹಿಂದುತ್ವ ಭಾರತ ದೇಶ ರಾಷ್ಟ್ರ ಪ್ರೇಮ ಏನೆಲ್ಲ ಹೇಳಿದವರೆಲ್ಲ ಇವತ್ತು ದಿಕ್ಕಾಪಾಲಾಗಿ ಏನೇನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಇದರ ಒಂದು ಈ ವಿಚಾರವನ್ನು ನಾವು ಭಾಳಷ್ಟು ವರ್ಷಗಳಿಂದ ನಿರೀಕ್ಷೆ ಮಾಡ್ತಾಯಿದ್ದೆವು. ಒಂದು ದಿನ ಇಂಥ ದಿನ ಬರ್ತದೆ ಅಂಥೇಳಿ. ಇವತ್ತು
ಅರುಣ್ ಕುಮಾರ್ ಪುತ್ತಿಲರವರು ಇರ್ಬೋದು, ಇವತ್ತು ಬೇರೆ ಬೇರೆಯವರು ಬಹಳಷ್ಟು ವರ್ಷಗಳಿಂದ RSS ಮೂಲದಿಂದ ಬಂದಂಥವರು ಆ ಪಕ್ಷದ ವಿರುದ್ಧ ಮಾತಾಡ್ತಾರೆ ಅಂತ ಹೇಳಿದರೆ ಅದಕ್ಕಿಂತ ದೊಡ್ಡ ವಿಚಾರ ಯಾವುದು ಹೇಳಿದ್ದು ನಾನು. ಹಾಗಾಗಿ ಇವತ್ತು ಎಷ್ಟು ದಿನಗಳು ಕಾಲ ನಮ್ಮ ಮೋಸಗಳು, ನಮ್ಮ ವಂಚನೆಗಳು, ಸುಳ್ಳುಗಳು ನಡೆಯುವುದಿಲ್ಲ ಅಂತ ಹೇಳುವಂಥದ್ದು ಪುತ್ತೂರು ಒಂದು ಉದಾಹರಣೆಯಾಗಿ ನಾವು ತಗೊಳ್ಬಹುದು. ಅರುಣ್ ಕುಮಾರ್ ಪುತ್ತಿಲ್ ಅವರ ಸ್ಪರ್ಧೆಯಿಂದ ಕಾಂಗ್ರೆಸ್ಗೆ ಲಾಭ ಆಗಬಹುದಾ, ನಿರೀಕ್ಷೆ ಇದೆಯಾ? ನಮಗೆ ಈಗ ನಾವು ಅದನ್ನು ನಿರೀಕ್ಷೆ ಮಾಡುವುದಿಲ್ಲ, ಯಾಕಂದರೆ ನಮಗೆ ಅದರ ನಿರೀಕ್ಷೆಯೂ ಇಲ್ಲ. ನಮಗೆ ನಮ್ಮ ಪಕ್ಷ ಗೆಲ್ಲಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ನಮಗೆ ಯಾವ ರೀತಿಯ ಗೆಲುವು ನಮಗೆ ಆಗ್ಬೋದು ಅಂತ ಹೇಳುವ ತೀರ್ಮಾನವನ್ನು ಮಾಡಿದಾಗ ಪ್ರಮುಖವಾಗಿ ಕಾಂಗ್ರೆಸ್ ಈ ಪುತ್ತೂರು ಕ್ಷೇತ್ರ BJPಯದ್ದೇ ಅಲ್ಲ. ಇಲ್ಲಿ ಹಿಂದೆ ವಿನಯ್ ಕುಮಾರ್ ಸೊರಕೆ ಅವರು 2 ಬಾರಿ ಗೆದ್ದಿದ್ದಾರೆ, ಒಮ್ಮೆ ಶಕುಂತಲಾ ಶೆಟ್ಟಿ ಅವರು ಗೆದ್ದಿದ್ದಾರೆ. ಮತ್ತು ಕೆಲವೇ ಅಂತರದಿಂದ, ಅಂದರೆ ಕಾಂಗ್ರೆಸ್ಸಿನ ಒಳಗಿನ ಸಣ್ಣ ಪುಟ್ಟ ಗೊಂದಲದಿಂದಾಗಿ ಕಾಂಗ್ರೆಸ್ ಸೋತಿರ್ಬೋದು ಹೊರತು ಇಲ್ಲದಿದ್ದರೆ ಕಾಂಗ್ರೆಸ್ ಯಾವಾಗಲೂ ಇಲ್ಲಿ ಬಲಿಷ್ಠವಾಗಿದೆ. ಮತ್ತು ನಮ್ಮ ಅಭ್ಯರ್ಥಿಗಳ ಕೆಲವೊಂದು ತಪ್ಪು ನಿರ್ಧಾರದಿಂದಾಗಿಯೂ ಸಹ ಸೋತಿರಬಹುದು ಪುತ್ತೂರಲ್ಲಿ. ಆದರೆ ಈ ಬಾರಿ ನಮಗೆ ಅನಿಸುವಂಥದ್ದು ಕಾಂಗ್ರೆಸ್ಸಿಗೆ ಭಾಳ ಒಳ್ಳೆಯ ಲಕ್ಷಣ ಇದೆ. ಇವತ್ತು ಅರುಣ್ ಕುಮಾರ್ ಪುತ್ತಿಲ್ರವರು ಚುನಾವಣೆ ನಿಲ್ಲಬೇಕು ಅಂತೇನಿಲ್ಲ, BJP ವಿಭಜನೆಯ ವಿಚಾರ ನಮಗೆ ಬೇಕಾಗಿಲ್ಲ. ಕಾಂಗ್ರೆಸ್ಸಿಗೆ ಒಳ್ಳೆಯ ಲಕ್ಷಣ ಇದೆ. ಯಾಕಂದರೆ ಒಂದು ಕಡೆ ರಾಜ್ಯದಲ್ಲಿ ಒಳ್ಳೆಯ ವಾತಾವರಣ ಸೃಷ್ಟಿಯಾಗಿರುವಂಥದ್ದು, ಇನ್ನೊಂದು ಕಡೆ ಇಲ್ಲಿ ಯಾವುದೇ ಗೊಂದಲಗಳಿಲ್ಲ. ಕಾಂಗ್ರೆಸ್ಸಿಗರ ಒಳಗೆ ಯಾವ ಗೊಂದಲಗಳಿಲ್ಲ. ಎಲ್ಲ ನಾಯಕರು, ಕಾರ್ಯಕರ್ತರು ಇವತ್ತು ಅಶೋಕ್ ಕುಮಾರ್ ರೈ ಅವರನ್ನು ಒಪ್ಪಿಕೊಂಡು ಕೆಲಸ ಮಾಡುವಂಥ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಯಾರು ಅಪಸ್ವರ ಎತ್ತುವ ಪ್ರಶ್ನೆಯೇ ಇಲ್ಲ. ನಮಗೆ ಏಕೈಕ ಉದ್ದೇಶ BJPಯ ವಿರುದ್ಧವಾಗಿ ಕಾಂಗ್ರೆಸ್ ಗೆಲ್ಲಬೇಕಿಲ್ಲಿ ಅಂತೇಳಿ. ಅದು ಯಾರೇ ಆಗ್ಬೋದು, ಯಾರ ಅಭ್ಯರ್ಥಿ ಆದರೂ ಆಗ್ಬೋದು. ಅದರಲ್ಲಿ ಅಶೋಕ್ ಕುಮಾರ್ ರೈ ಅವರು ಬಂದಿದ್ದಾರೆ. ಅಶೋಕ್ ಕುಮಾರ್ ರೈ ಅವರು ಸಹ ನಮಗೆ ಇವತ್ತು BJPಯಿಂದ ಬಂದರು ಅಂತ ಹೇಳೋ ವಿಚಾರವನ್ನು ನಾವೆಲ್ಲ ಮರೆತು ಬಿಟ್ಟಿದ್ದೇವೆ. ಅದನ್ನು ಒಂದು ಘಟನೆ ಅಂತ ಹೇಳುವಂಥದ್ದು ಮರೆತೇ ಬಿಟ್ಟಿದ್ದೇವೆ. ಈ ನಾವು ಮೊನ್ನೆ ತನಕ ನಾವು ಹೇಳಿರ್ಬೋದು, ಯಾಕಂದರೆ ನಾವು ಅಭ್ಯರ್ಥಿ ಆಗುವಾಗ BJPಯಿಂದ ಬಂದವರಿಗೆ ಕೊಡಬೇಡಿ ಅಂತ ಹೇಳಿರ್ಬೋದು. ಆದರೆ ಮೊನ್ನೆ ಯಾವಾಗ ಅಭ್ಯರ್ಥಿ ಘೋಷಣೆ ಆಯಿತು ಆ ದಿನದಿಂದ ನೀವು ಯಾರ್ದಾದ್ರೂ ಒಂದು ಹೇಳಿಕೆಯನ್ನು ನೋಡಿ, ಯಾರು ಆ ಮಾತನ್ನು ಹೇಳುವುದೇ ಇಲ್ಲ. ಅವರು ನಮ್ಮವರು, ನಮ್ಮ ಅಭ್ಯರ್ಥಿ, ಅವರನ್ನು ಗೆಲ್ಲಿಸಬೇಕು, ಅವ್ರು ಗೆದ್ದರೆ ಪುತ್ತೂರು ಕ್ಷೇತ್ರದ ಅಭಿವೃದ್ಧಿ ಆಗಬೇಕು. ನಮ್ಮ ಅನೇಕ ಬೇಡಿಕೆಗಳಿದೆ. ಇವತ್ತು ಅಲ್ಪಸಂಖ್ಯಾತರಿಗೆ ಅನೇಕ ಸಮಸ್ಯೆಗಳಿದೆ. ಈ ಪುತ್ತೂರಿನಲ್ಲಿ ಅವರವರ ಕೆಲಸ ಆಗೋದಿಲ್ಲ, ಬೇರೆ ಬೇರೆ ಗೊಂದಲಗಳನ್ನು ಆಗಾಗ ಸೃಷ್ಟಿ ಮಾಡುವಂಥದ್ದು. ಇಂಥ ವಿಚಾರಗಳನ್ನೆಲ್ಲ ಮತ್ತು ಜನಸಾಮಾನ್ಯರ ಬಡವರ ಕೆಲಸ ಕಾರ್ಯಗಳು ಪ್ರಾಮಾಣಿಕವಾಗಿ ಆಗಬೇಕು ಅಂತಿದ್ದರೆ ಅದು ಕಾಂಗ್ರೆಸ್ ಮಾತ್ರ ಮಾಡ್ತದೆ ಹೊರತು BJP ಮಾಡಲಿಕ್ಕೆ ಆಗೋದಿಲ್ಲ. ಈಗ BJP ಆಡಳಿತ ಇವತ್ತು ಸಂಜೀವ್ ಮಠಂದೂರು ಇರ್ಬೋದು, ಇಂದಿನ ಶಾಸಕರು ಇರ್ಬೋದು, ಆಡಳಿತ ಇರ್ಬೋದು, ಅದು ಒಂದು ಪಕ್ಷದ ಪರವಾಗಿ ಹಿಂದುತ್ವದ ಆಧಾರದ ಮೇಲೆ ಕೆಲಸ ಕಾರ್ಯಗಳನ್ನು ಮಾಡಿದೆ ಹೊರತು ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಲಿಲ್ಲ. ಹಾಗಾಗಿ ಪುತ್ತೂರಿನಲ್ಲಿ ಅದೊಂದು ಒಳ್ಳೆಯ ವಾತಾವರಣ. ಆದರೆ ರಾಜ್ಯದ ಈ BJPಯ ವಿರುದ್ಧವಾದ ಅಲೆ ಕಾಂಗ್ರೆಸ್ಸಿಗೆ ಪರವಾಗಿದ್ದರೆ, ಮತ್ತು ನಾವು ಬಹಳಷ್ಟು ಪ್ರಾಮುಖ್ಯವಾಗಿ ಉಲ್ಲೇಖ ಈಗ ಮಾಡ್ತಾ ಇರುವಂಥದ್ದು 4 ಗ್ಯಾರಂಟಿಗಳನ್ನು ನಾವು ಕೊಡ್ತಾ ಇದ್ದೇವೆ. ಈ ಕಾಂಗ್ರೆಸ್ ಅದು ದೊಡ್ಡ ಮಟ್ಟದ ಪರಿಣಾಮವನ್ನು ಇವತ್ತು ಗ್ರಾಮಾಂತರದಲ್ಲಿ ನಾವು ಗಮನಿಸಿದಾಗ ನಮಗೆ ಕಂಡು ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ 200 ಯೂನಿಟ್ ತನಕ ಉಚಿತ ವಿದ್ಯುತ್ತನ್ನು ಕೊಡುವಂಥದ್ದು, ಪ್ರತಿ ಮನೆಗೆ 200 ಯೂನಿಟ್ ತನಕ ಉಚಿತ ವಿದ್ಯುತ್ತನ್ನು ಕೊಡುವಂಥದ್ದು. ಎರಡನೇದಾಗಿ ಮನೆಯ ಒಡತಿಗೆ 2,000 ರೂಪಾಯಿ ಮಹಿಳೆಗೆ ಕೊಡುವಂಥದ್ದು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ. ಇದರ ಬಗ್ಗೆ ಯಾಕೆ ಅಂತ ಹೇಳಿದರೆ, ಈ ಕಳೆದ ಅವಧಿಯಲ್ಲಿ ಎಲ್ಲ ದಿನನಿತ್ಯ ಉಪಯೋಗಿಸುವ ಸಾಮಗ್ರಿಗಳು, ದಿನಸಿಗಳು, ಗ್ಯಾಸ್ಗಳು ಎಲ್ಲ ರೇಟುಗಳು ಜಾಸ್ತಿ ಆಗಿದೆ. ಮಹಿಳೆಗೆ ಮನೆಯನ್ನು ನಿಭಾಯಿಸಿಕೊಂಡು ಹೋಗುವಂಥದ್ದು ಕಷ್ಟ ಸಾಧ್ಯ ಎನ್ನುವುದಕ್ಕೋಸ್ಕರ ನಮ್ಮ ಸರ್ಕಾರ ಬಂದ ಕೂಡಲೇ 2,000 ರೂಪಾಯಿಗಳನ್ನು ಕೊಡುವಂಥ ಒಂದು ಯೋಜನೆ. ಮತ್ತು ಒಂದು ಮನೆಯ ಒಂದು ವ್ಯಕ್ತಿಗೆ 10 kg ಅಕ್ಕಿ, ಹಾಗೆ ಈಗ 10 ಜನ ಒಂದು ಕುಟುಂಬದಲ್ಲಿದ್ದರೆ 100 ಕ್ವಿಂಟಾಲ್ ಅಕ್ಕಿಯನ್ನು ಕೊಡುವಂಥ ಒಂದು ಯೋಜನೆಯನ್ನು ಈಗಾಗಲೇ ನಾವು ಭರವಸೆಯನ್ನು ಕೊಟ್ಟಿದ್ದೇವೆ. ಅದರ ಜೊತೆಗೆ ನಿರುದ್ಯೋಗಿ ಯುವಕರಿಗೆ, ಡಿಗ್ರಿ ಆದವರಿಗೆ 3,000 ರೂಪಾಯಿ, ಡಿಪ್ಲೊಮಾ ಆದವರಿಗೆ 1,500 ರೂಪಾಯಿ, ಹಾಗೆ ಈ ರೀತಿ ಅಂದರೆ ಅನೇಕ ನಿರುದ್ಯೋಗಿಗಳು ಇವತ್ತು ಮನೆಯಲ್ಲಿದ್ದಾರೆ. ಇವರಿಗೆಲ್ಲರಿಗೂ 4 ಪ್ರಮುಖವಾದ ಗ್ಯಾರಂಟಿಗಳನ್ನು ನಾವು ಕಾಂಗ್ರೆಸ್ ಪಕ್ಷ ಇವತ್ತು ಕೊಟ್ಟಿದೆ. ಹಾಗಾಗಿ ಆ 4 ಗ್ಯಾರಂಟಿಗಳ ಬಗ್ಗೆ ಜನರಿಗೆ ಭಾಳಷ್ಟು ಭರವಸೆ ಇದೆ. ನಾವೊಂದು ಗ್ಯಾರಂಟಿ ಕಾರ್ಡನ್ನು ಮನೆಗೆ ಕೊಟ್ಟಿದ್ದೇವೆ. ಒಂದು ಸ್ಲಿಪ್ಪನ್ನು ನಾವು ಇಟ್ಟುಕೊಂಡಿದ್ದೇವೆ. ಅದರಲ್ಲಿ ಅವರ ಮೊಬೈಲ್ ನಂಬರ್, ಅದನ್ನು ನಾವು ಎಲ್ಲ ಆ್ಯಡ್ ಮಾಡಿಕೊಂಡು ಇಡೀ ಸಂಗ್ರಹ ಮಾಡಿದ್ದೇವೆ. ಲಕ್ಷಾಂತರ ಮಂದಿಗೆ ನಾವು ಈ ಗ್ಯಾರಂಟಿಗಳನ್ನು ಮನೆಗೆ ತಲುಪಿಸುವಂಥ ಕೆಲಸ ಆಗಿದೆ. ಹಾಗಾಗಿ ಜನರಿಗೆ ಏನಾಗಿದೆ ಅಂತ ಹೇಳಿದರೆ, ಈ ಭರವಸೆಗಳ ಮೇಲೆ ಭರವಸೆ ಇದೆ. ಕಾಂಗ್ರೆಸ್ ಈ ಹಿಂದೆ ಸಿದ್ದರಾಮಯ್ಯನವರು ಸರ್ಕಾರ ಬರುವಾಗ 13ರಲ್ಲಿ ಯಾವುದೇ ಗ್ಯಾರಂಟಿಗಳನ್ನು ಕೊಟ್ಟಿರಲಿಲ್ಲ. ಗ್ಯಾರಂಟಿಗಳನ್ನು ಕೊಡದೆ ಅವರು ಮುಖ್ಯಮಂತ್ರಿಗಳಾದ ನಂತರ ಅನೇಕ ಜನಪರವಾದ ಭಾಗ್ಯಗಳನ್ನು ಜನರಿಗೆ ಕೊಟ್ಟರು. ಅದು ಈಗಲೂ ಅವರ ಮನಸ್ಸಲ್ಲಿದೆ. ಹೇಳದೇ ಇಷ್ಟು ಮಾಡಿದ್ದಾರೆ.
ಹಾಗಾಗಿ ಈ ಬಾರಿಯ ಚುನಾವಣೆಯಲ್ಲಿ ಹೇಳಿ 4 ಗ್ಯಾರಂಟಿಗಳನ್ನು ಕೊಡುವಂಥದ್ದು, ಇದರ ಬಗ್ಗೆ ಬಹಳಷ್ಟು ಜನ ಕಳೆದ ಆಡಳಿತದಲ್ಲಿ ಇದ್ದಂಥ ಗೊಂದಲಕ್ಕೆ ಪರಿಹಾರವಾಗಿ ಕಾಂಗ್ರೆಸ್ ಸರ್ಕಾರ ಇಂಥ ಯೋಜನೆಗಳನ್ನು ತರ್ತದೆ ಅಂತ ಹೇಳುವ ದೃಷ್ಟಿಯಲ್ಲಿ ಬಹಳಷ್ಟು ಜನ ಇವತ್ತು ಕಾಂಗ್ರೆಸ್ ಪರವಾಗಿ ನಿಂತಿದ್ದಾರೆ. ಇನ್ನೊಂದು ಕಡೆ ಅಶೋಕ್ ಕುಮಾರ್ ರೈ ಅವರು ಒಬ್ಬ ಸಮಾಜ ಸೇವಕರು, ಇದನ್ನು ಸಹ ನಾನು ಉಲ್ಲೇಖ ಮಾಡಬೇಕಾಗ್ತದೆ. ಈ ಸಮಾಜ ಸೇವಕರು ಅಂತ ಹೇಳಿದರೆ ಅವರು BJPಯಲ್ಲಿರುವಾಗ ಮಾಡಿದ್ದಾರೆ, ಈಗ ಕಾಂಗ್ರೆಸ್ಸಿಗೆ ಬಂದ ನಂತರನೂ ಮಾಡ್ತಾ ಇರ್ಬೋದು, ಮುಂದಿನ ದಿನಗಳಲ್ಲೂ ಮಾಡ್ಬೋದು ಅಂತ ಹೇಳುವ ವಿಚಾರಗಳು. ಅಂದರೆ ಬಡವರ ಪರವಾಗಿ ಅಲ್ಪ ಸ್ವಲ್ಪ ಏನು ಮಾಡಲಿಕ್ಕಾಗ್ತದೆ, ಮನೆ ಕಟ್ಟಿಕೊಡುವಂಥದ್ದು ಅಥವಾ ಅನಾರೋಗ್ಯ ಶಿಕ್ಷಣವಿರ್ಬೋದಾ, ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ಒಬ್ಬ ಜನಪ್ರತಿನಿಧಿ ಮಾಡುವಂಥ ಕೆಲಸವನ್ನು ಅವರು ಸಮಾಜ ಸೇವೆಯ ಮೂಲಕ ಮಾಡಿಕೊಂಡು ಬಂದಿರುವ ಕಾರಣ ಅವರಿಗೆ ಸ್ವಲ್ಪ ಮಟ್ಟಿಗೆ ಜನರಿಗೆ ಅವರ ಮೇಲೆ ಪ್ರೀತಿ ವಿಶ್ವಾಸ ಇರುವಂಥದ್ದು ಸಹ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿ ಆಗಿರ್ಬೋದು. ಇವತ್ತು ಅವರಿಗೆ ಆಕಾಂಕ್ಷಿ ಆಗಿ ಅಭ್ಯರ್ಥಿ ಆಗಲಿಕ್ಕೂ ಇದು ಒಂದು ರೀತಿಯ ಪೂರಕವಾಗಿದೆ ಅಂತ ಹೇಳುವಂಥ, ಅಂದರೆ ಇವರ ರಿಪೋರ್ಟ್ಸ್ ಸರ್ವೆಗಳು ಎಲ್ಲ ಹೇಳಿರುವಂಥದ್ದು, ಇವರು ಸಮಾಜ ಸೇವಕರು, ಭಾಳಷ್ಟು ಮಂದಿಗೆ ಸಮಾಜ ಸೇವೆ ಮೂಲಕ ಸಹಾಯ ಮಾಡಿದ್ದಾರೆ. ಹಾಗಾಗಿ ಅಂಥ ಓಟುಗಳು ಇವತ್ತು ಅವರು BJPಯಲ್ಲಿರ್ಬೋದು, ಅಂಥ ಮತದಾರರು, ಈ ಫಲಾನುಭವಿಗಳು ಅದು ಇವತ್ತು ಕಾಂಗ್ರೆಸ್ಸಿಗೆ ಫೇವರ್ ಆದಾಗ ಖಂಡಿತವಾಗಿ ಕಾಂಗ್ರೆಸ್ ಪುತ್ತೂರಿನಲ್ಲಿ ಬಲಿಷ್ಠವಾಗಿದೆ. ಇವತ್ತು ನಾವು ಅಭ್ಯರ್ಥಿ ಆಗಿದ್ದರೂ ಈ ಎಲ್ಲ ದೃಷ್ಟಿಗಳಲ್ಲದಿದ್ದರೂ ಬೇರೆ ಬೇರೆ ವಿಚಾರಗಳು ನಮಗೂ ಅನುಕೂಲಗಳು ಇದ್ದರೂ ಸಹ ಇವತ್ತು ಅಶೋಕ್ ಕುಮಾರ್ ರೈ ಅವರಿಗೂ ಸಹ ಈ ಎಲ್ಲ ವಿಚಾರಗಳು ನಮಗೆ ಪೂರಕವಾಗಲಿಕ್ಕಿದೆ. ಹಾಗಾಗಿ BJPಯ ಇಬ್ಬಾಗವನ್ನು ನಾವು ನಿರೀಕ್ಷೆ ಮಾಡಿಕೊಂಡಿರಲ್ಲ. ಅಂದರೆ BJPಯಲ್ಲಿ ಇಬ್ಬಾಗ ಅದು ನಮಗೆ ಲಾಭ ಆಗ್ತದೆ ಅಂತ ಹೇಳುವ ವಿಚಾರಗಳು ನಮ್ಮ ಮುಂದೆ ಇಲ್ಲ. ಆದರೆ ಅದು ಏನಾಗ್ಬೋದು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಾನು ಒಂದು ಕಡೆ ಹೇಳ್ತೇನೆ, ಅರುಣ್ ಕುಮಾರ್ ಪುತ್ತಿಲರವರು ನಿಲ್ಲದಿದ್ದರೆ ಒಂದು ವರ್ಗ ಅದು ನಮಗೆ ಲಾಭ ಆಗ್ಬೋದು. ಯಾಕಂದರೆ ಅದು ಆ ಮತಗಳು ಇವತ್ತು ನಮ್ಮ BJPಯಿಂದಲೇ ಬಂದಂಥ ನಮ್ಮ ಅಭ್ಯರ್ಥಿ ಅಶೋಕ್ ಕುಮಾರ್ ರೈ ಅವರಿಗೂ ಸಹ ಬರ್ಬೋದು, ನಮಗೆ ಲಾಭವೂ ಆಗ್ಬೋದು. ಹಾಗಾಗಿ ಅದರ ನಿರೀಕ್ಷೆಯಲ್ಲಿ ನಾವಿಲ್ಲ. ಏನೇ ಇದ್ದರೂ ಸಹ BJP ಮತ್ತು ಕಾಂಗ್ರೆಸ್ಸಿನ ಮಧ್ಯದಲ್ಲಿ ನಾವು ಖಂಡಿತ ನಾವು ಸಾಧಿಸ್ತೇವೆ. ಅಂದರೆ ಒಟ್ಟು ವಾತಾವರಣ ಕಾಂಗ್ರೆಸ್ ಪರವಾಗಿದೆ ಅನ್ನುವಂಥದ್ದು ನಿಮ್ಮ ಮಾತು? ಖಂಡಿತವಾಗಿ ಕಾಂಗ್ರೆಸ್ ಪರವಾಗಿ ಪುತ್ತೂರು ಕ್ಷೇತ್ರ ಇದೆ. ನಾವು ಭಾಳ ಮುಖ್ಯವಾಗಿ ಇಲ್ಲಿ ನಾವೆಲ್ಲ ಸಂಘಟಿತರಾಗಿ ಕೆಲಸ ಮಾಡುವಂಥದ್ದು, ಎಲ್ಲ ನಾಯಕರು ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದೇವೆ. ನಾವೆಲ್ಲ ಆತ್ಮಸಾಕ್ಷಿಯಿಂದ ಕೆಲಸ ಮಾಡ್ತಾ ಇದ್ದೇವೆ. ಯಾಕಂದರೆ ನಮಗೆ ಇಲ್ಲಿ ಪಕ್ಷ ಮುಖ್ಯ, ಅಶೋಕ್ ಕುಮಾರ್ ರೈ ಅವರ ವ್ಯಕ್ತಿ ಇಲ್ಲಿ ಮುಖ್ಯ ಅಲ್ಲ. ಅಂದರೆ ಅವರು ಮುಂದಿನ ದಿನಗಳಲ್ಲಿ ಶಾಸಕರಾಗಿ ಒಳ್ಳೆಯ ಕೆಲಸ ಮಾಡ್ಬೋದು ಅಂತ ಹೇಳುವ ಭರವಸೆಯು ಮತ್ತು ಅವರಿಗೆ ಅಂಥ ಸಲಹೆಗಳನ್ನೆಲ್ಲ ನಾವು ಕೊಟ್ಟಿದ್ದೇವೆ. ಅದನ್ನು ಅವರು ಅನುಸರಿಸಿಕೊಂಡು ಹೋಗ್ತಾರೆ ಅಂತ ಹೇಳುವ ವಿಶ್ವಾಸ ನಮಗಿದ್ದ ಕಾರಣ ಪುತ್ತೂರಿನಲ್ಲಿ ಖಂಡಿತವಾಗಿ ಈ ಬಾರಿ ಯಾವುದೇ ಶಕ್ತಿಗೂ ಅಶೋಕ್ ಕುಮಾರ್ ರೈ ಮತ್ತು ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಲಿಕ್ಕೆ ಸಾಧ್ಯವೇ ಇಲ್ಲ. ಧನ್ಯವಾದಗಳು ಸರ್ ಮಾತಿಗೆ ಸಿಕ್ಕಿದ್ದಕ್ಕಾಗಿ. ಇದು ಕಾಂಗ್ರೆಸ್ನ ಹಿರಿಯ ಮುಖಂಡ ಕಾವು ಹೇಮನಾಥ ಶೆಟ್ಟಿಯವರು ಹೇಳಿರುವಂತಹ ಮಾತುಗಳು. ಎಲ್ಲರಿಗೂ ಅಂದರೆ ಈಗಾಗಲೇ ನಾವು ಹೇಳಿದ ಹಾಗೆ ಕಾವು ಹೇಮನಾಥ ಶೆಟ್ಟಿಯವರ ನಡೆ ಏನು ಅನ್ನುವಂಥ ಬಗ್ಗೆ ಎಲ್ಲರಿಗೂ ಕೂಡ ಕುತೂಹಲ ಇತ್ತು. ಆದರೆ ಈ ಬಾರಿ ಅವರು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ, ಪುತ್ತೂರು ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ಕುಮಾರ್ ರೈ ಅವರ ಪರವಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿ ಎಲ್ಲ ಆಕಾಂಕ್ಷಿಗಳು ಸೇರಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ವಾತಾವರಣ ಕಾಂಗ್ರೆಸ್ನ ಪರವಾಗಿದೆ, ಹೀಗಾಗಿ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವು ಖಂಡಿತ ಆಗುತ್ತೆ ಅನ್ನುವಂಥದ್ದು. ಸಮದ್ ಕುರಿಯ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. Bal Vikas English Medium School, Mani, Bantwal Taluk, to impart education with maximum value at minimum cost. An institution excellent in education with over 34 years of service. Well equipped and furnished new international level digital campus is now open. World class education with reasonable fee structure. Special inaugural offers like no donation fee for new admission. Grab this opportunity. Contact us for more details at 990222 6466. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.